ಶರ್ಮ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ ಭಗವತ್ ಪ್ರಾಪ್ತಿ. ನಾವು ಆ ಭಗವತ್ ಪ್ರಾಪ್ತಿಯನ್ನ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಈ ಅಧ್ಯಾಯವನ್ನ 8 ಭಾಗಗಳಾಗಿ 8 ಸೆಕ್ಷನ್ಗಳಾಗಿ ಭಾಗ ಮಾಡಲಾಗಿದೆ. ಮೊದಲನೇದು ಅರ್ಜುನನ 8 ಪ್ರಶ್ನೆಗಳಿಗೆ ಉತ್ತರ. ಅರ್ಜುನ ಮತ್ತೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಇಲ್ಲಿ ಕಂಪ್ಲೀಟ್ ಒಂದೇ ಸತಿಗೆ 8 ಪ್ರಶ್ನೆಗಳನ್ನ ಕೇಳ್ತಾರೆ ಈ ಅಧ್ಯಾಯದಲ್ಲಿ ಅರ್ಜುನ ಭಗವಂತನನ್ನ. ನಂತರ ಸಾವಿನ ಸಮಯದಲ್ಲಿ ಕೃಷ್ಣನನ್ನ ನೆನಪಿಸಿಕೊಳ್ಳುವುದು ಹೇಗೆ, ನಂತರ ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನ ಸ್ಮರಿಸುವುದು ಹೇಗೆ, ಅಂದ್ರೆ ಕಂಪ್ಲೀಟ್ ಶುದ್ಧ ಭಕ್ತಿಯಿಂದ ನಮ್ಗೆ ಕೃಷ್ಣನನ್ನ ಹೋಲಿಸ್ಕೊಳ್ಳಲಿಕ್ಕೆ ಬಹಳ ಕಷ್ಟ ಆಗೋದಾದ್ರೆ ಯೋಗ ಮಿಶ್ರಿತ ಭಕ್ತಿಯನ್ನ ನಾವು ಹೇಗ್ ಮಾಡ್ಬೋದು, ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ಯೋಗ ಮಿಶ್ರ ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆದವರು ಶುದ್ಧ ಭಕ್ತಿಯಲ್ಲಿ ಹೇಗೆ ಕೃಷ್ಣನನ್ನ ಸ್ಮರಣೆ ಮಾಡಿದ್ರೆ ಆಗತ್ತೆ ಅಂತ. ಭೌತಿಕ ವಸ್ತು ಅಥವಾ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ, ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಶುದ್ಧ ಭಕ್ತಿಯಿಂದಲೇ ಪರಮೋನ್ನತನನ್ನು ಸಾಧಿಸಲು ಸಾಧ್ಯ. ಇಷ್ಟು ವಿಚಾರಗಳನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ತಾ ಇದ್ವಿ. ಪ್ರಭುಪಾದರು ಒಂದ್ ಕಡೆ ಹೇಳ್ತಾರೆ ಏನಂತಂದ್ರೆ, ಪ್ರಶ್ನೆಗಳನ್ನ ಕೇಳಿ ನಂತರ ಆ ಉತ್ತರವನ್ನ ತಗೋಬೇಕು. ಅಥವಾ ಪ್ರಶ್ನೆಗಳನ್ನ ಕೇಳುವವನು ಮೂರ್ಖ ಅನ್ನೋದಾದ್ರೆ, ಪ್ರಶ್ನೆ ಏನು ಕೇಳ್ತಿದ್ದಾನೆ ಇವನು ಮೂರ್ಖ ಅನ್ನೋ ತರ ಆದ್ರೆ, ಪ್ರಶ್ನೆಗಳನ್ನ ಕೇಳದೇ ಇರೋರ್ನ ಶತಮೂರ್ಖ ಅಂತ ಕರೀತೀವಿ. ಅಂದ್ರೆ ಗುರುವನ್ನ ತದ್ವಿದ್ಯೆ ಪ್ರಣಿಪಾತೇನ ಪರೇ ಪ್ರಶ್ನೇನ ಸೇವಯ. ಯಾವಾಗ ಪರಿಪರಿಯಾದ ಪ್ರಶ್ನೆಗಳನ್ನ ಕೇಳಿ ನಮ್ಮೊಳಗಿರುವಂತಹ ಸಂಶಯಗಳನ್ನ ನಿವಾರಣೆಯನ್ನ ಮಾಡ್ಕೊಳ್ತೀವಿ, ಆಗ ನಮಗೆ ಜ್ಞಾನದ ಒಂದು ಅರಿವಾಗತ್ತೆ. ಹಾಗಾಗಿ ಪ್ರಶ್ನೆಗಳನ್ನ ಕೇಳ್ಬೇಕು. ಇಲ್ಲ ಅರ್ಜುನ ಅದನ್ನೇ ಮಾಡ್ತಾ ಇದಾರೆ. ಇಷ್ಟು ದಿವಸ ನಾವು ಅಂದ್ರೆ ಈ 8 ದಿನಗಳ ಕಾಲ ಆರ್ಟ್ ಆಫ್ ಲಿವಿಂಗ್, ನಾವು ಹೇಗೆ ಬದುಕ್ಬೇಕು ಅನ್ನೋದನ್ನ ಕಲ್ತ್ವಿ. ಈಗ ಆರ್ಟ್ ಆಫ್ ಡೈ, ನಮ್ಗೆ ಸಾವು ಖಚಿತವಾಗಿ ಬರುತ್ತೆ. ಆ ಸಾವನ್ನ ಯಾವ ರೀತಿ ನಾವು ಎದುರಿಸ್ಬೇಕು ಅಂತ. ಏನಪ್ಪಾ ಸಾವಿನ ಬಗ್ಗೆ ಹೇಳ್ತಿದ್ರೆ ಬೆಳಗ್ಗೆ, ಇದು ಕಟು ಸತ್ಯ, ಕಹಿ ಸತ್ಯ, ಆದ್ರೆ ಸತ್ಯವೇ ಹೌದು. ಅದನ್ನ ನಾವು ಡೈಜೆನ್ ಮಾಡ್ಕೊಳ್ಳೇಬೇಕು. ಒಂದಲ್ಲ ಒಂದು ದಿವಸ ಎಲ್ಲರಿಗೂ ಸಾವು ಬರುತ್ತೆ. ಆ ಸಾವನ್ನ ಹೆದರ್ಸೋದ್ ಹೇಗೆ, ಅದಕ್ಕೆ ಪ್ರಿಪೇರ್ ಆಗೋದ್ ಹೇಗೆ ಅನ್ನೋದ್ರ ಬಗ್ಗೆನ ನಾವಿವತ್ತು ತಿಳ್ಕೊಳ್ಳೋದು ಇವತ್ತು. ಸೊ 8 ಪ್ರಶ್ನೆಗಳಲ್ಲಿ ಅರ್ಜುನ ಕೇಳುವಂತದ್ದು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನ್ ಯಾವುದು, ಬ್ರಹ್ಮನ್ ಯಾವುದು, ಆತ್ಮ ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. 5 ಪ್ರಶ್ನೆಗಳನ್ನ ಒಟ್ಟಿಗೆ ಅರ್ಜುನ ಕೇಳಿದ. ನಂತರ ಮುಂದುವರಿಸ್ತಾ ಕೇಳು. ಅಧಿಯಜ್ಞ ಕಥಂ ಖೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಮಧುಸೂದನನೇ, ಯಜ್ಞದ ಪ್ರಭು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ. ಮಧು ಎಂಬ ರಾಕ್ಷಸನನ್ನ ಕೊಂದ ಕಾರಣ ಇಲ್ಲಿ ಸಂಬೋಧನೆ ಮಾಡ್ತಿದ್ದಾರೆ. ನೀನು ಮಧುವನ್ನ ಕೊಂದಿರುವಂತವನು ಮಧುಸೂದನನೇ, ಯಜ್ಞದ ಪ್ರಭು ಯಾರು. ಇಲ್ಲಿ 3 ಪ್ರಶ್ನೆಗಳು ಆಯ್ತು. 3 ಪ್ರಶ್ನೆಗಳಿಗೆ ಭಗವಂತ ಯಾವ ಉತ್ತರವನ್ನ ಕೊಡ್ತಾರೆ. ನಾವು 7ನೇ ಅಧ್ಯಾಯದಲ್ಲಿ ಇದನ್ನೆಲ್ಲ ನೋಡಿದ್ವಿ ಕೂಡ. ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯಾಯ ತಂತಿಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಆಧ್ಯಾತ್ಮಂ ಕರ್ಮ ಚಾಖಿಲಂ ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಛಾಮಾಂ ತೇ ವಿದುರ್ಯುಕ್ತ ಚೇತಸಃ. ಇಲ್ಲಿ ಭಗವಂತ ಹೇಳುವಂತದ್ದು, ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ. ನಿಜವಾಗಿ ಅವರೇ ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಆಧ್ಯಾತ್ಮಿಕ ಶರೀರಕ್ಕೆ ಯಾವ ಹುಟ್ಟು, ಸಾವು, ಮುಪ್ಪು, ರೋಗ ಯಾವುದು ಇರೋದಿಲ್ಲ. ಇರುವಂತದ್ದೆಲ್ಲ ಈ ಒಂದು ಭೌತಿಕ ದೇಹಕ್ಕೆ. ಆಧ್ಯಾತ್ಮಿಕ ದೇಹವನ್ನ ಪಡೆದುಕೊಂಡು ಸದಾಕಾಲ ಭಗವಂತನ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಆ ಭಗವಂತನ ಸೇವೆಯನ್ನ ಮಾಡುವಂಥದ್ದು ಆಧ್ಯಾತ್ಮಿಕದ
ದೇಹ. ಈ ಭೌತಿಕ ದೇಹಕ್ಕೆ ಸಾವು, ರೋಗ, ರುಜಿನ ಎಲ್ಲವೂ ಇದೆ ಅಂತ ಭಗವಂತ ಹೇಳ್ತಾರೆ. ಅಹಂ ಬ್ರಹ್ಮಾಸ್ಮಿ, ನಾನು ಚೇತಾತ್ಮನನು. ಯಾವುದು ಅಂದ್ರೆ ನಮ್ಮೊಳಗಿರುವ ಪರಮಾತ್ಮ, ಒಳಗಿರುವಂತ ಆತ್ಮ, ಅದು ಏನು ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಅಹಂ ಬ್ರಹ್ಮಾಸ್ಮಿ, ನಾನು ಚೇತನಾತ್ಮ. ನಿನ್ನೆ ಕೂಡ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಆತ್ಮ ಇಲ್ಲ ಅಂದ್ರೆ ದೇಹದ ಬೆಳವಣಿಗೆ ಆಗತ್ತಾ? ಒಂದು ಮಗು ವಿಚಾರದಲ್ಲಿ ನಾನು ಈ ವಿಚಾರವನ್ನ ನಿಮ್ಗೆ ತಿಳಿಸ್ಕೊಟ್ಟೆ. ಹಾಗೆ ಆತ್ಮ ಇದ್ರೆ ಮಾತ್ರ ಎಲ್ಲ ಕ್ರಿಯೆಗಳು, ಚಟುವಟಿಕೆಗಳು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ಚೈತನ್ಯ ಹೇಗೆ ಇಡೀ ಪ್ರಪಂಚಕ್ಕೆ, ಇಡೀ ಒಂದು ವಿಶ್ವಕ್ಕೆ ಒಬ್ಬನೇ ಸೂರ್ಯ ಹೇಗೆ ಬೆಳಕನ್ನ ಕೊಡ್ತಿದ್ದಾನೆ, ಇಡೀ ದೇಹದಲ್ಲಿ ಆ ಒಂದು ಆತ್ಮದ ಗಾತ್ರ ನಾವು ನೋಡಿದ್ವಲ್ಲ 2ನೇ ಅಧ್ಯಾಯದಲ್ಲಿ, ಒಂದು ಕೂದಲ ಮನೆಯ 10,000 ಭಾಗ, ಅಷ್ಟು ಭಾಗದಲ್ಲಿ ಒಂದು ಭಾಗ ಆತ್ಮದ ಗಾತ್ರ. ಆ ಆತ್ಮದ ಗಾತ್ರ, ಆ ಗಾತ್ರ ಏನಿದೆ ಚೈತನ್ಯ ರೂಪದಲ್ಲಿ ಇಡೀ ದೇಹವನ್ನ ಬೆಳಗ್ತಾ ಇದೆ. ಹೇಗೆ ವಿಶ್ವವನ್ನೆಲ್ಲ ಭಗವಂತ, ಆ ಸೂರ್ಯ ಭಗವಾನ್ ಹೇಗೆ ಬೆಳಕನ್ನ ಕೊಟ್ಟು ಪ್ರಕಾಶಿಸ್ತಿದ್ದಾನೋ, ಹೀಗೆ ದೇಹದಲ್ಲಿ ಕೂಡ ಆ ಆತ್ಮ ಚೈತನ್ಯ ಇರುವ ಕಾರಣ ನಾನಿಲ್ಲಿ ಮಾತಾಡ್ತಿದ್ದೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ, ಇದನ್ನೆಲ್ಲ ನೋಡ್ತಾ ಇದೀವಿ. ಹಾಗೆ ಕ್ರಿಯೆಗಳು ನಡೀತಾ ಇದೆ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿ ನಿಯಂತ್ರಕ ತತ್ವ ಎಂದು ಬಲ್ಲರು. ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಈ ಮನುಷ್ಯ ರೂಪದ ಜನ್ಮವು ಕೃಷ್ಣ ಪ್ರಜ್ಞೆಯನ್ನು ಮುಕ್ತಿ ಪಡೆಯಲು ಲಭಿಸಿದ ಒಂದು ಅವಕಾಶ ಅಂತ ತಿಳ್ಕೋಬೇಕು. 83 ಲಕ್ಷ ಜೀವರಾಶಿಗಳಲ್ಲಿ 84ನೇ ಒಂದು ಜೀವರಾಶಿ ಇದೆಯಲ್ಲ, ಈ 4 ಲಕ್ಷ, ಏನು 4 ಲಕ್ಷದ ಮಾನವರು ಇದ್ದಾರೆ ಈ ಒಂದು ಸೃಷ್ಟಿಯಲ್ಲಿ. ಆ 4 ಲಕ್ಷದ ಮಾನವರಿಗೆ ಕೃಷ್ಣ ಪ್ರಜ್ಞೆ ದೊರೆಯುವುದು ಅತಿ ವಿರಳ. ನಾವು ನಿನ್ನೆ ಅಧ್ಯಾಯದಲ್ಲಿ ಕೂಡ ನೋಡಿದ್ವಿ. ಅದು ಏನಕ್ಕೆ ಸಿಕ್ಕಿದೆ ಅಂತಂದ್ರೆ ಭಗವಂತನನ್ನ ಮರಳಿ ಪಡೆಯೋದಕ್ಕೆ. ನಮ್ಮ ಮೈಂಡ್ ಅಲ್ಲಿ ಎಷ್ಟೆಲ್ಲ ಇರುತ್ತೆ. ಇವತ್ತೊಂದು ಪ್ಲಾನ್ ಚಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಟೈಮ್ ಟೇಬಲ್ ಮಾಡ್ಕೊಬಿಟ್ಟಿರ್ತೀವಿ, ಇಷ್ಟು ಇದನ್ನ ಮಾಡ್ಕೋಬೇಕು ಅಂತ. ಆದ್ರೆ ಭಗವಂತನ ಸೇವೆಗೆ ಅಂತ ನಾವೊಂದಿಷ್ಟು ಟೈಮ್ ಅನ್ನ ಮಾಡ್ಕೊಳ್ತಾ ಇದೀವ? ನಮ್ಮ ಟೈಮ್ ಟೇಬಲ್ ಅಲ್ಲಿ ಭಗವಂತನಿಗೆ ಅಂತ ನಾನು ಇಷ್ಟು ಟೈಮ್ ಟೇಬಲ್ ಅನ್ನ ನಾನು ಮಾಡ್ಕೊಂಡಿದ್ದೀನ, ಅವನನ್ನ ನಾನು ತಿಳ್ಕೊಳ್ತಾ ಇದ್ದೀನ ಅಂದ್ರೆ, ಇನ್ ಮಾಡ್ಕೊಂಡಿಲ್ಲ ಅಂದ್ರೆ ಪಶುಗಳಿಗೂ ನಮಗೂ ಯಾವುದು ವ್ಯತ್ಯಾಸ ಇಲ್ಲ. ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳಲಿಕ್ಕೆ ನಾವೊಂದಿಷ್ಟು ಸಮಯವನ್ನ ಮಾಡ್ಕೋಬೇಕು. ಪೂರ್ತಿಯಾದ ಸಮಯ ಅವನಿಗೆ ಮಾಡ್ಬಿಡಿ ಅಂತ ಯಾರು ಹೇಳೋದಿಲ್ಲ. ಕ್ರಮೇಣವಾಗಿ ನಾವು ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ಬೇಕು. ಯಾಕಂದ್ರೆ ಪ್ರಾಣಿಗಳು, ಅವುಗಳಿಗೆ ಯಾವುದೇ ನಿಯಮಗಳಿಲ್ಲ. ಆದ್ರೆ ಮನುಷ್ಯನಿಗೆ ನಿಯಮಗಳಿದೆ, ಬುದ್ಧಿ ಇದೆ, ವಿವೇಕ ಇದೆ, ಜ್ಞಾನ ಇದೆ. ಮತ್ತೆ ನಾನು ಎಲ್ಲಿ ಹೋಗ್ಬೇಕು ಅನ್ನುವಂಥದ್ದು ಜ್ಞಾನವನ್ನ ಅವನು ವೇದ ಶಾಸ್ತ್ರಗಳ ಮೂಲಕ, ಸಾಧು ಶಾಸ್ತ್ರಗಳ ಮೂಲಕ ಅವನನ್ನ ತಿಳ್ಕೋಬಹುದು. ಆದ್ರೆ ಪ್ರಾಣಿಗಳಿಗೆ ಆದಂತಹ ಅಗತ್ಯ ಏನು ಇಲ್ಲ. ಹಾಗಾಗಿ ಪ್ರಾಣಿಗಳಿಗೂ ನಮ್ಗೆ ಬಹಳ ವ್ಯತ್ಯಾಸ ಇದೆ. ನಂತರ ಇಲ್ಲಿ ಪ್ರಶ್ನೆಗೆ ಉತ್ತರವನ್ನ ಭಗವಂತ ಒಂದೊಂದು ಪದದಲ್ಲೇ ಕೊಡ್ತಾ ಹೋಗ್ತಾರೆ. ನಂತರ 3 ಪ್ರಶ್ನೆಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಬ್ರಹ್ಮನ್, ಆತ್ಮ, ನಾಶವಿಲ್ಲದ ಜೀವಾತ್ಮ, ಅದು ನಮ್ಮೊಳಗಿರುವಂತಹ ಒಂದು ಆತ್ಮವು ಕೂಡ ಆಗಿದೆ. ಅದು ಯಾವತ್ತೂ ಇರುವಂತದ್ದು, ಶಾಶ್ವತವಾಗಿರುವಂತದ್ದು, ಅನಾದಿ ಕಾಲದಿಂದ ಇರುವಂತದ್ದು, ಪುರಾತನವಾದದ್ದು, ಅದು ಯಾವಾಗ್ಲೂ ಇರುವಂತದ್ದು, ಇದೆ ಕೂಡ ಮುಂದೆ ಕೂಡ ಇರುತ್ತೆ. ಆದ್ರೆ ಈ ದೇಹ ಇರೋದಿಲ್ಲ. ಅದೇ ಅಹಂ ಬ್ರಹ್ಮಾಸ್ಮಿ, ನಾನು ಚೇತನಾತ್ಮ. ಆಧ್ಯಾತ್ಮ ದೇಹದ ನಿಯಂತ್ರಿಕ ಜೀವಿಯ ಸ್ವರೂಪ, ಈಗ ನಾವೇನಿದೀವಲ್ಲ ಅದು ಸ್ವರೂಪವಾಗಿದೆ. ಕರ್ಮ, ಕೆಲಸ, ಫಲಪ್ರದ ಚಟುವಟಿಕೆಗಳು, ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು. ನಾವೇನೆಲ್ಲ ಕರ್ಮಕಾಂಡಗಳನ್ನೆಲ್ಲ ಮಾಡ್ತೀವಿ, ನಮ್ಮ ಆಸೆಗಳನ್ನ, ಇಚ್ಛೆಗಳನ್ನ ಈಡೇರಿಸ್ಕೊಂಡು ಒಂದು ಕರ್ಮದ ಫಲಗಳನ್ನ ಅದನ್ನ ಪಡ್ಕೊಳ್ತೀವಲ್ಲ, ಅದು ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು. ಯಾಕೆ ಬರುತ್ತೆ ಇನ್ನೊಂದಂದ್ರೆ, ನಾನೀಗ ಒಂದು ಡಿಸೈರ್ ಇಟ್ಕೊಂಡಿದ್ದೀನಿ, ಆಸೆ ಇಟ್ಕೊಂಡಿದ್ದೀನಿ, ಅದು ನೆಕ್ಸ್ಟ್ ಆಗ್ತಾ ಇಲ್ಲ, ಅದನ್ನ ಅನುಭವಿಸ್ಲಿಕ್ಕೆ ಇನ್ನೊಂದು ಜನ್ಮವನ್ನ ತಗೊಳ್ತಾ ಇದೀವಿ. ಅದು ವಿವೇಕದಿಂದ ನಾವು ಬಿಟ್ಟಾಗ ನಮ್ಗೆ ಈ ಭೌತಿಕ ಒಂದು ದೇಹ ಬರೋದಿಲ್ಲ. ಆ ಭೌತಿಕ ದೇಹ ಬರ್ತಾ ಇದ್ರೆ ಕಾರಣ ಇದೇ ಆಗಿರುತ್ತೆ. ಆದಿಭೂತ, ಭೌತಿಕ ಪ್ರಕೃತಿ, ಈ ಎಲ್ಲ ಏನ್ ಪ್ರಕೃತಿ ಸೃಷ್ಟಿ ಎಲ್ಲ ಇದೆಯಲ್ಲ ಅದೆಲ್ಲ ಭೌತಿಕ ಪ್ರಕೃತಿ. ಆದಿದೈವ, ಎಲ್ಲ ದೇವತೆಗಳನ್ನು ಒಳಗೊಂಡು ವಿಶ್ವರೂಪ. ನಾವು 11ನೇ ಅಧ್ಯಾಯಕ್ಕೆ ಹೋದಾಗ ಪ್ರತಿಯೊಂದು ದೇವತೆಗಳಾಗಿರ್ಬೋದು, ಸರೋವರಗಳಾಗಿರಬಹುದು, ಏನೆಲ್ಲ ಈ ಸೃಷ್ಟಿ ಎಲ್ಲವೂ ಕೂಡ ಆ ಭಗವಂತನ ವಿರಾಟ್ ಸ್ವರೂಪದಲ್ಲಿ ನಾವು ಅದನ್ನ ನೋಡಬಹುದು. ಎಲ್ಲವೂ ಒಳಗೊಂಡಿದೆ. ಅತಳ ವಿತಳ ಸುತಳ ಪಾತಾಳ 14 ಲೋಕಗಳು, ಮೇಲೆ ಇರುವಂತಹ ಊರ್ಧ್ವ ಲೋಕಗಳು ಎಲ್ಲವೂ ಕೂಡ ಆ ಭಗವಂತನಲ್ಲಿಯೇ ಇದೆ ಅನ್ನೋದನ್ನ ನಾವು ನೋಡ್ತೀವಿ. ಆದಿ ಯಜ್ಞದ ಭೋಕ್ತ ಪರಮಾತ್ಮ. ಆ ಪರಮಾತ್ಮ ಹೇಗಿದ್ದಾನೆ? 10,001 ಭಾಗ, ಒಂದು ಕೂದಲ ಮನೆಯ 10,001 ಭಾಗದಲ್ಲಿರುವಂತಹ ಆ ಒಂದು ಸಣ್ಣ ಆತ್ಮದೊಳಗೆ ಪರಮಾತ್ಮನಾಗಿದ್ದಾನೆ ಅಂತಂದ್ರೆ ಅವನು ಇನ್ನೆಷ್ಟು ಸಣ್ಣದ್ರಲ್ಲಿ ಸಣ್ಣನಾಗಿರಬಹುದು, ನಾವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅವನು ಬೃಹದಾಕಾರನಾಗಿರ್ತಾನೆ.
ಅವನು ಅತೀ ಚಿಕ್ಕ ಜೀವಿಯಲ್ಲಿ ಚಿಕ್ಕ ಜೀವಿಯಾಗಿ ಕೂಡ, ಅಂದ್ರೆ ಚಿಕ್ಕ ಅಣುವಾಗಿ ಕೂಡ ಅವನು ಇರಬಹುದು. ಆದಿಯಜ್ಞ ಎಲ್ಲಿ ವಾಸಿಸುತ್ತಾನೆ? ಎಲ್ಲರ ಹೃದಯದಲ್ಲಿ ಅವನು ಭಗವಂತ ಪರಮಾತ್ಮನಾಗಿ ನೆಲೆಸಿದ್ದಾನೆ. ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ. ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ಜೀವನದುದ್ದಕ್ಕೂ ಸ್ಮರಣೆಯನ್ನು ಅಭ್ಯಾಸ ಮಾಡಿ. ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು, 5 ವರ್ಷ ಮಕ್ಕಳು ಇರ್ತಾರಲ್ಲ, ಆ ಮಕ್ಕಳಿಗೆನೆ ನಾವು ಭಕ್ತಿಯನ್ನು ಹೇಳ್ಕೊಡ್ತಾ ಬರ್ಬೇಕು. ಆಲ್ರೆಡಿ ಅವ್ರಿಗೆ 5 ವರ್ಷ ಜ್ಞಾನ ಇರುತ್ತೆ. ಅಲ್ಲಿಂದ ಪ್ರಾರಂಭ ಮಾಡಿದ್ರೆ ಮಾತ್ರ ಸಾವಿನ ಅಂತ್ಯದಲ್ಲಿ ಕೃಷ್ಣ, ರಾಮ, ಗೋವಿಂದ, ನಾರಾಯಣ ಅನ್ನುವಂಥ ಮಾತು ಅವ್ರ ಬಾಯಲ್ಲಿ ಬರುತ್ತೆ. ಹಾಗೇನೆ ಹಿಂದಿನ ಕಾಲದಲ್ಲೆಲ್ಲ ಏನ್ ಮಾಡ್ತಾ ಇದ್ರು? ರಾಮ, ಕೃಷ್ಣ, ಗೋವಿಂದ, ಮುರಳಿ, ಏನೋ ಒಂದು ರಾಮನ ಹೆಸರುಗಳನ್ನೇ ಇಟ್ಕೊಳ್ತಾ ಇದ್ರು, ಕೃಷ್ಣನ ಹೆಸರುಗಳನ್ನೇ ಇಟ್ಕೊಳ್ತಾ ಇದ್ರು. ಈಗೆಲ್ಲ ಫ್ಯಾಷನ್ ಆಗಿದಂತ ಹೆಸರುಗಳನ್ನೆಲ್ಲ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೂ ಯಾರಿಗೂ ಇಷ್ಟ ಆಗಲ್ಲ. ಬಟ್ ಅದ್ರ ಒಂದು ಮಹತ್ವ ಏನಿತ್ತು ಅಂತನ್ನೆಲ್ಲ ಜನ ಮರ್ತ್ ಹೋಗಿದ್ದಾರೆ. ಆದ್ರೆ ಅದನ್ನ ಕರಿತಾ ಇದ್ದಿದ್ದು ಹೇಗೆ ಅಂದ್ರೆ, ನಾನು ಸಾಯುವಂತ ಸಂದರ್ಭದಲ್ಲಿ ರಾಮಕೃಷ್ಣ ಅಂತ ಅದು ಮೆಕ್ಯಾನಿಕಲ್ ಆಗಾದ್ರೂ ಅಂದ್ರೂ ಕೂಡ ಅದು ಭಗವದ್ಧಾಮಕ್ಕೆ ನಾನು ಹೋಗ್ತೀನಿ. ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆಯನ್ನ ನನ್ನ ಮಗುವನ್ನ ಕರೆಯೋದ್ರಲ್ಲಿ ಮೂಲಕ ಅವನನ್ನ ಕರಿತಾ ಇದ್ದೀನಿ ಅನ್ನೋಂಥ ಮೂಲಕ ಅವನ ಒಂದು ಹೆಸರನ್ನ ನಾನು ಕರೆಯೋದಕ್ಕೆ ನಾನು ಹೆಸರಿಟ್ಕೊಳ್ತಿದ್ದೀನಿ. ಈಗ ಅದು ಕಣ್ಮರೆ ಆಗಿದೆ. ಬಟ್ ನಮ್ಮ ಒಂದು ಜವಾಬ್ದಾರಿ ಇದೆ, ಇನ್ನು ಮುಂದೆ ಆದ್ರೆ ಅದನ್ನ ನಾವು ಎತ್ತೆಚ್ಕೊಂಡು ನಮಗೆ ಒಂದು ಜ್ಞಾನವನ್ನ ತಿಳ್ಕೊಂಡಿದ್ದೆ, ಆ ಜ್ಞಾನದ ಮೂಲಕ ಇನ್ನ ಆ ಜ್ಞಾನವನ್ನ ಬೇರೆಯವ್ರಿಗೆ ಹೇಳ್ತಾ ಅದನ್ನ ಇನ್ನ ಮರುಕಳಿಸ್ಬೇಕು. ನಾವಷ್ಟೇ ಮಾಡ್ಬೇಕು ಅಷ್ಟೆ. ಅದಕ್ಕೆ ಎಲ್ಲರೂ ಗುರುವಾಗಬೇಕು. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಮುಚ್ಯತೆ ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜಿತಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಬಹಳ ಕಂಪ್ಲೀಟ್ ಆಗಿ ನಮ್ಗೆ ಅರ್ಥ ಆಗೋಗಿದೆ. ಇಲ್ಲಿ ಹೇಳಿದ ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್, ಅದ್ಯಾವುದು? ಆತ್ಮ, ನಿತ್ಯ ಸ್ವಭಾವವನ್ನ ಪಡೆದುಕೊಂಡಿರುವಂತದ್ದು. ಆದ್ರೆ ಜೀವಿಗಳ ಭೌತಿಕ ಶರೀರ ಎಲ್ಲಿ ನೋಡ್ತಾ ಇದೀವಲ್ಲ, ಮಗುವಿಂದ ಒಂದು ತಾಯಿಯ ಭ್ರೂಣದಿಂದ ಶಿಶುವಾಗಿ, ನವಜಾತ ಶಿಶುವಾಗಿ, ನಂತರ ಬಾಲ್ಯ, ಯೌವನ, ಮುಪ್ಪು, ಮತ್ತೆ ಸಾವು, ಮತ್ತೆ ಅಲ್ಲಿಂದ ಅಲ್ಲಿ ಸಾಯ್ತಾನೆ, ಮತ್ತೆ ಅಲ್ಲಿಂದ ಹುಟ್ಟಿ ಮತ್ತೆ ಇಲ್ಲಿ ಬರ್ತಾನೆ. ಈ ಸರ್ಕಲ್ ಏನಿದೆ ಇದ್ರಲ್ಲೇ ನಾವಿರ್ತೇವೆ. ಈ ಕ್ರಿಯೆಗೆ ಕರ್ಮ ಅಂತ ಹೇಳ್ತಾರೆ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಮುಚ್ಯತೆ ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜಿತಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನು ನಿತ್ಯ ಸ್ವಭಾವವನ್ನು ಅಥವಾ ಆತ್ಮಗಳೆಂದು ಕರೆಯುತ್ತೆ. ಭೌತಿಕ ಶರೀರ ಬೆಳವಣಿಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಆದಿಭೂತಂ ಕ್ಷರೋಭಾವ ಪುರುಷಶ್ಚಾದಿ ದೈವತಂ ಆದಿಯಜ್ಞೋ ಹಮೇವಾತ್ರ ದೇಹೇ ದೇಹ ಬೃಹುತ್ತಂ ವರಹ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಅರ್ಜುನನೇ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಆದಿಭೂತ ಎಂದು ಹೆಸರು. ಸೂರ್ಯ ಚಂದ್ರನಂತಹ ದೇವತೆಗಳನ್ನು ಒಳಗೊಂಡಿರುವ ವಿರಾಟ್ ರೂಪಕ್ಕೆ ಆದಿದೈವ ಎಂದು ಹೆಸರು. ಇಲ್ಲ ಶರೀರಧಾರಿಗಳ ಹೃದಯದಲ್ಲಿ ಭಗವಂತನ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಪರಮ ಪ್ರಭುವಿಗೆ ಆದಿಯಜ್ಞ, ಯಜ್ಞದ ಪ್ರಭು ಎಂದು ಹೆಸರು. ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತ ಇದ್ರಲ್ಲಿ ಸಾಬೀತ್ ಮಾಡ್ಕೊಳ್ತಾ ಇದ್ದಾನೆ, ಎಲ್ಲವೂ ನಾನೇ ಅಂತ. ಆದ್ರೆ ನಾವು ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ತಗೋಬಹುದು. ಒಂದು ಚಿಟ್ಟೆ ಅದೇನ್ ಮಾಡುತ್ತೆ? ಗೂಡು ಕಟ್ಟಿ ಅದು ಈ ಜನ್ಮದಲ್ಲೇ ನಾನು ಚಿಟ್ಟೆ ಆಗಿ ಹೋಗ್ಬೇಕು ಅಂತ ಹೇಳಿ ಅದು ಹುಳ ಏನ್ ಮಾಡುತ್ತೆ? ಆ ಒಂದು ಜೀವಿತಾವಧಿಯನ್ನೆಲ್ಲ ತನ್ನ ಚಿಟ್ಟೆ ಆಗೋದ್ರಲ್ಲೇ, ಅಂದ್ರೆ ಬಟರ್ಫ್ಲೈ ಆಗೋದಕ್ಕಿಂತ ಅದು ಶ್ರಮಿಸುತ್ತೆ. ಆ ಶ್ರಮಿಸ್ತಾ ಏನ್ ಮಾಡುತ್ತೆ? ಈ ಜನ್ಮವನ್ನ ಕೊಟ್ಟ ಜನ್ಮದಲ್ಲೇ ಅದು ಬಟರ್ಫ್ಲೈ ಆಗಿ ಹಾರಿ ಹೋಗುತ್ತೆ. ಹಾಗೆ ನಮಗೆ ಅಪರೂಪವಾದ, ದುರ್ಲಭವಾದ, ಈ ಅದ್ಭುತವಾದ ಮಾನವ ಶರೀರವನ್ನ ಕೊಟ್ಟಿದ್ದಾನೆ ಭಗವಂತ. ಈ ಜ್ಞಾನವನ್ನ ತಿಳಿದುಕೊಂಡಂತ ನಾವು ಈ ಜನ್ಮದಲ್ಲಿ ಆ ಭಗವತ್ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ನನ್ನ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ಈ ಜನ್ಮದಲ್ಲೇ ಸಾಧ್ಯ ಇದೆ. ಇದನ್ನೆಲ್ಲ ಗೋಸ್ವಾಮಿಗಳು ಅವರೆಲ್ಲ ಈ ನಮ್ಮ ಧರ್ಮ ಗ್ರಂಥಗಳಲ್ಲಿ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಹಾಗೆ ಆಗತ್ತೆ. ಆದ್ರೆ ನಮ್ಗೆ ಕಂಪ್ಲೀಟ್ ಸರೆಂಡರ್ ಆಗೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಹಿಂದೆ ಆಗಿರುವಂತ ಅನೇಕ ಜನ್ಮಗಳಲ್ಲಿ ನಾವು ಬೇಡದನ್ನೇ ಮಾಡಿ ಬಂದಿದೀವಿ, ಅದ ನಮ್ಮ ಸ್ವಭಾವ ಮಾಡ್ಕೊಂಡ್ಬಿಟ್ಟಿದೀವಿ. ಅಷ್ಟು ಬೇಗ ನಮ್ಗೆ ಆ ಒಂದು ದೌರ್ಬಲ್ಯದಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಗದು ಕಷ್ಟ ಸಾಧ್ಯ ಅಂತ ಅನ್ಸುತ್ತೆ. ಆದ್ರೆ ಪ್ರಯತ್ನವನ್ನ ಪಟ್ಟಂತ ವ್ಯಕ್ತಿ ಹೇಗೆ ಅವಳು ಈ ಜನ್ಮದಲ್ಲೇ ಚಿಟ್ಟೆ ಆಗ್ಬೇಕು ಅಂತ ಅನ್ಕೊಳ್ಳುತ್ತೆ, ಹಾಗೆ ನಾವು ಕೂಡ ಭಗವತ್ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆಯ್ತು, ನಾನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ಯಾವ್ದೋ ಒಂದು ತೊಂದ್ರೆ, ಅಪಘಾತ ಆಯ್ತು,
ಅದು ಮುರಿದೋಯ್ತು. ಆದ್ರೆ ನಾವ್ ಹಿಂದೆ ಕಲ್ತಿದೀವಿ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತಾಯಿತೋ ಮಹತೋ ಭಯ. ನೀ ಸ್ವಲ್ಪ ಮಾಡಿದ್ರು ಕೂಡ ನಿನ್ಗೇನ್ ಲಾಸ್ ಇಲ್ಲ. ಈ ಜನ್ಮದಲ್ಲಿ ನೀನ್ ಡಾಕ್ಟರ್, ಲಾಯರ್, ಇಂಜಿನಿಯರ್, ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಏನೋ ಒಂದು ಡಿಗ್ರಿ ತಗೊಂಡಿದ್ದೀನಿ, ಈ ಜನ್ಮಕ್ಕೆ ಅದ್ ಹೋಯ್ತು. ಇನ್ನೊಂದ್ ಜನ್ಮ ಪಡ್ಕೊಂಡಿದ ತಕ್ಷಣ ನೀನ್ ಇನ್ನೊಂದ್ ದೇಹಕ್ಕೆ ಹೋಗಿದ ತಕ್ಷಣ ಮತ್ತೆ LKG UKG ಇಂದ ನೀನ್ ಸ್ಟಾರ್ಟ್ ಮಾಡ್ಬೇಕು ಓದೋದಕ್ಕೆ. ಆದ್ರೆ ಭಗವತ್ ಪ್ರೇಮವನ್ನ, ಕೃಷ್ಣ ಪ್ರಜ್ಞೆಯನ್ನ, ಭಕ್ತಿಯನ್ನ ಯಾರ್ ಮಾಡ್ತಾರೆ ಅವ್ರಿಗೆ ನೀನ್ ಇಲ್ಲಿ ಸ್ಟಾಪ್ ಮಾಡಿದ್ರೆ ನೆಕ್ಸ್ಟ್ ಬರ್ತಲ್ಲಿ ನೆಕ್ಸ್ಟ್ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀಯಾ. ನೀನ್ ಎಲ್ಲಿವರೆಗೂ ಹೋಗಿ ಬಿಟ್ಟಿರ್ತೀಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿನಗೆ ಲಾಸೇ ಇಲ್ಲ, ಯಾವ ರೀತಿಯಲ್ಲೂ ನಿನಗೆ ಲಾಸ್ ಇಲ್ಲ. ಹಾಗಾಗಿ ನೀನೇನ್ ಮಾಡು, ಭಕ್ತಿಯನ್ನ ತಗೋ. ಭಕ್ತಿಯನ್ನ ತಗೊಂಡು ನೀನು ಭಗವಂತನನ್ನ ಯಾಕೆ ಇನ್ನೊಂದ್ ಜನ್ಮಕ್ಕೆ ಆಗ್ತಾ ಇದೀಯ, ಇನ್ನೊಂದು ಜನ್ಮ ಬರೋಷ್ಟು ಈಗೇನೋ ಕೈಕಾಲೆಲ್ಲ ಗಟ್ಟಿಯಾಗಿದೆ, ಈಗ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಿದೆ. ನಾಳೊಂದು ದಿವಸ ಏನಾಗುತ್ತೆ, ಕೂತ್ರೆ ನಿಂತ್ಕೊಳಕ್ಕಾಗಲ್ಲ, ನಿಂತ್ರೆ ಕೂತ್ಕೊಳಕ್ಕಾಗಲ್ಲ, ತಿನ್ಬೇಕಂತಿದೆ ತಿಂದ್ರೆ ಡೈಜೆನ್ ಆಗಲ್ಲ, ಕಣ್ಣಿಗೆ ನಿದ್ದೆ ಬರಲ್ಲ, ಎಷ್ಟೆಲ್ಲ ಕಷ್ಟಗಳಿದೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕು. ಆ ಡಿಪೆಂಡ್ ಆದಾಗ ಅವ್ರನ್ನ ಒಂದೊಂದು ಮಾತುಗಳನ್ನ ಅಥವಾ ಅವ್ರೇನು ಅನ್ನಲ್ಲ, ಚೆನ್ನಾಗಿದ್ರು ಕೂಡ ನಿನಗೆ ಎಷ್ಟು ಫೀಲಿಂಗ್, ಅಯ್ಯೋ ನಾನು ಅವ್ರಿಗೆ ಹೊರೆಯಾಗಿದ್ದೀನಲ್ಲ, ಎಷ್ಟೊಂದ್ ಬರುತ್ತೆ. ಹಾಗಾಗಿ ಈ ಭಗವಂತ ಕೊಟ್ಟಿರುವಂತಹ ಈ ಮನುಷ್ಯ ಜನ್ಮವನ್ನ ಆದಷ್ಟು ನಾವೇನ್ ಮಾಡ್ಬೇಕು, ಅವನ ಸೇವೆಯಲ್ಲಿ ತೊಡಗಿಸ್ಕೋಬೇಕು. ಅಲ್ಲೋದ್ರೆ ನಾನು ಏನ್ ಮಾಡೋದು ಅಂದ್ರೆ ಅಲ್ಲೋಗು ನೀನ್ ಸೇವೆನೆ ಮಾಡ್ಬೇಕು. ಹಾಗಾಗಿ ಇಲ್ಲಿದ್ದೆ ಅದನ್ನ ನೀನು ಪ್ರಾರಂಭಿಸು ಅಂತ ಭಗವಂತ ಹೇಳುವಂತದ್ದು. ಓಕೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಾಮದ್ಭಾವಂ ಯಾತಿ ನಾಸ್ತತ್ರ ಸಂಶಯಃ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನು ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ ಅಂತ ಭಗವಂತ ಹೇಳ್ತಿದ್ದಾರೆ. ನಾವು ನೋಡ್ಬೋದು ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಭೀಷ್ಮ ಮಹಾಪಿತ ಅವ್ರು ಏನ್ ಮಾಡ್ತಾರೆ, ಆ ಒಂದು ಸಾವಿನ ಸಂದರ್ಭದಲ್ಲಿ ಅವರು ಉತ್ತರಾಯಣಕ್ಕೆ ಕಾಯ್ತಾ ಇರ್ತಾರೆ. ಆ ಕಾಯುವಂತ ಸಂದರ್ಭದಲ್ಲಿ ಅವರ ಒಂದು ಸಂಕಲ್ಪ ಏನಿರುತ್ತೆ ಅಂದ್ರೆ, ಸಾಯುವಂತ ಸಂದರ್ಭದಲ್ಲಿ ಕೃಷ್ಣ ನನ್ನ ಮುಂದೆ ಸಾರಥಿ ರೂಪದಲ್ಲಿ ಇರಬೇಕು, ನಾನು ಅವನನ್ನ ನೋಡಿ ನಾನು ಸಾಯ್ಬೇಕು ಅಂತ. ಯುದ್ಧವೆಲ್ಲ ಆಗೋಗಿದೆ, ಇವರೆಲ್ಲ ಹೋಗಿದ್ದಾರೆ, ಹಸ್ತಿನಾಪುರಕ್ಕೆ ಹೋದ್ರು. ನಂತರ ಭೀಷ್ಮ ಪಿತಾಮಹನಿಗೆ ಅಲ್ಲಿ ಶರಪಂಜರವನ್ನ ಮಾಡಿಟ್ಟಿದ್ದಾರೆ. ಇನ್ನೇನು ಸಾವು ಸನ್ನಿಹಿತವಾಗ್ತಾ ಇದೆ. ಕೃಷ್ಣ ಪ್ಲಾನ್ ಮಾಡ್ತಾನೆ, ಯಾಕಂದ್ರೆ ಅವನು ಭಕ್ತವತ್ಸಲ, ಯಾರ ಮನ್ಸಲ್ಲಿ ಏನ್ ನಡ್ಕೊಳ್ತಾನೆ, ಮಾತಾಡುವ ಅಗತ್ಯ ಏನಿಲ್ಲ ಅವನಿಗೆ. ಮನ್ಸಲ್ಲಿ ಸಂಕಲ್ಪ ಇದ್ರೆ ಸಾಕು, ಅವನಿಗೆಲ್ಲ ಗೊತ್ತಾಗುತ್ತೆ, ನನ್ನ ಭಕ್ತ ಹೀಗೆ ಸಂಕಲ್ಪ ಮಾಡಿದಾನೆ ಹೋಗ್ಬೇಕು ಅಂತ ಹೇಳಿ ಧರ್ಮರಾಯನಿಗೆ ಅಲ್ಲಿ ಪ್ರಶ್ನೆಗಳನ್ನು ಉದ್ಭವ ಮಾಡಿಸಿದ. ಓ, ನನಗೆ ರಾಜ್ಯವನ್ನ ಹೇಗೆಲ್ಲ ನಡೆಸ್ಬೇಕು ಅನ್ನೋಂಥ ಪ್ರಶ್ನೆಗಳು ಬರ್ತಿದೆ. ಕೃಷ್ಣ ಹೇಗೆ ನೋಡ್ಕೊಳ್ಳಿ, ನನಗೆ ಸಾಧ್ಯವ ಇದೆಲ್ಲ ಅಂತ ಹೇಳಿ ಅವನ ಪ್ರಶ್ನೆಗಳು ಕೇಳ್ಬೇಕಾದ್ರೆ ಇದಕ್ಕೆಲ್ಲ ಸರಿಯಾದ ಉತ್ತರ ಹಿಂಗೆ ಭೀಷ್ಮ ಪಿತಾಮಹ ಕೊಡ್ತಾರೆ. ನಡೀರಿ ಅಲ್ಲೆಲ್ಲ ಹೋಗೋಣ ಅಂತ ಹೇಳಿ ಎಲ್ಲರನ್ನು ಕರ್ಕೊಂಡ್ ಬಂದ್ಬಿಡ್ತಾರೆ. ಯಾಕೆ, ಅಲ್ಲೊಂದು ಕೆಲಸ ಇತ್ತು ಕೃಷ್ಣನಿಗೆ. ಕರ್ಕೊ ಬಂದಾಗ ಭೀಷ್ಮ ಎಲ್ಲವನ್ನ ವಿವರಿಸಿ ಹೇಳ್ತಾರೆ, ರಾಜ್ಯವನ್ನ ಹೇಗ್ ಮಾಡ್ಬೇಕು, ಯಾವ ರೀತಿಯಲ್ಲಿ ಬೇಸಿಕ್ ಆಗಿರೋದನ್ನ ಕೂಡ ಹೇಳ್ತಾರೆ. ಹೇಗೆ ಊಟವನ್ನ ಉಪಚಾರವನ್ನ ಮಾಡ್ಬೇಕು, ಹೇಗೆ ಸ್ನಾನ, ಪ್ರತಿಯೊಂದು ಜನರ ಒಂದು ರಕ್ಷಣೆಯನ್ನ ಹೇಗ್ ಮಾಡ್ಬೇಕು, ರಾಜ ಹೇಗಿರ್ಬೇಕು, ಪ್ರತಿಯೊಂದನ್ನು ವಿವರಣೆ ಮಾಡ್ತಾರೆ. ಸಾಯುವಂತ ಕಾಲದಲ್ಲಿ ಇವ್ರ ಜೊತೆಗೆ ಪರಮಾತ್ಮನಿದ್ದು ದರ್ಶನವನ್ನು ಕೊಡ್ತಾರೆ. ಆ ಭೀಷ್ಮ ಪಿತಾಮಹನಿಗೆ ಅಷ್ಟೇ ದರ್ಶನ ಕೊಡೋದಲ್ಲದೆ ಕುರುಕ್ಷೇತ್ರದ ಯುದ್ಧದಲ್ಲಿ ಎಷ್ಟೋ ವೀರ ಮರಣವನ್ನ ಹೊಂದಿದಂತವ್ರೆಲ್ಲ ಆ ಭಗವಂತನ ದರ್ಶನವಾಯ್ತು. ಅವರೆಲ್ಲ ಏನ್ ಮಾಡಿದ್ರು, ಮುಕ್ತಿಯನ್ನ ಪಡೆದುಕೊಂಡ್ರು. ಯಾರು ಸಾವಿನ ಸಂದರ್ಭದಲ್ಲಿ ಆ ಭಗವಂತನನ್ನ ಸ್ಮರಣೆ ಮಾಡ್ಕೊಳ್ತಾರೋ, ನೋಡ್ತಾರೋ, ಅವ್ರಿಗೆಲ್ಲ ಇನ್ನೊಂದ್ ಜನ್ಮವೇ ಇಲ್ಲ, ಅವರೆಲ್ಲ ಮುಕ್ತರಾದ್ರು ಅಂತ. ಹಾಗೆ ನಾವು ಹಾಗೆ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಅಷ್ಟು ಸುಲಭವ? ನಮಗೆ ಪ್ರಾಪರ್ಟಿ, ನನ್ನ ಮಗ, ನನ್ನ ಮಗಳು, ನನ್ನ ಸೊಸೆ, ನನ್ನ ಮನೆ, ನನ್ನ ಆಸ್ತಿ, ನನ್ನ ನಡುವೆ ನನ್ನದು ಎಲ್ಲ ನಂದು ನಂದು ಅಂತ ಹಾಕೊಂಡಿರ ನಾವು ಸಾಯುವಂತ ಸಂದರ್ಭದಲ್ಲಿ ನಿಜವಾಗ್ಲೂ ರಾಮಕೃಷ್ಣ ಅನ್ನೋದು ನಿಜನೇನ? ಅಷ್ಟು ಬೇಗ ನಮ್ಗೆ ಬರುತ್ತಾ? ಅದು ಸಾಧ್ಯವ? ಹಾಗಾದ್ರೆ ನಾವೇನ್ ಮಾಡ್ಬೇಕು? ಇಷ್ಟು ದಿವಸ ನನಗೆ ಗೊತ್ತಿಲ್ಲ, ಈಗ ನನಗೆ ಗೊತ್ತಾಗ್ತಾ ಇದೆ. ಇನ್ನು ಮುಂದೆ ಆದ್ರೂ ಅಟ್ಯಾಚ್ಮೆಂಟ್ ಇಲ್ಲ, ಡಿಟ್ಯಾಚ್ಮೆಂಟ್ ಅಲ್ಲಿ ಯಾರಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೋಬೇಕು? ನಿಜವಾಗ್ಲು ಭಗವಂತನಲ್ಲಿ ಅಟ್ಯಾಚ್ಮೆಂಟ್ ಅನ್ನ ಇಟ್ಕೋಬೇಕು. ಹಾಗೆ ಈಗಲಿಂದ ನಾನು ಪ್ರಯತ್ನವನ್ನ ಮಾಡ್ತೇನೆ, ಆ ಭಗವದ್ ಧಾಮಕ್ಕೆ ಹೋಗ್ಬೇಕು, ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಆ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನನ್ನ ಜ್ಞಾನವನ್ನ ನಾನು ಮಾಡ್ಕೋಬೇಕು, ನಾನ್ ಬೆಳೆಸ್ಕೋಬೇಕು ಅಂತ ಹೇಳಿ ಏನ್ ಮಾಡ್ಬೇಕು, ಆ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಭಕ್ತರ ಸಹವಾಸವನ್ನ ಮಾಡ್ಬೇಕು. ಯಾವಾಗ್ಲೂ ಅವರ ಜೊತೆಗೆ ಸಹವಾಸವನ್ನ ಮಾಡ್ಬೇಕು. ಆ ಸಹವಾಸದಿಂದ ಮಾತ್ರದಿಂದಲೇ ಅವನಿಗೆ ಪ್ರಜ್ಞೆ ಬರುತ್ತೆ. ಅಟ್ಲೀಸ್ಟ್ ಇವತ್ತಿಂದ ನಾನು 108 ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ, ಈಗ ನಾವ್ ಹೇಳಿದ್ವಿ ಅವಾಗ್ಲೇ, ನೀವು ನಾನು ಹೇಳ್ಬೇಕಾದ್ರೆ ನೀವೆಲ್ಲ ರಿಪೀಟ್ ಮಾಡ್ತಾ ಇದ್ರಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತ ಹರೇ ರಾಧಾರಾಣಿ ನನಗೆ ಕೃಷ್ಣನ ಸೇವೆಯನ್ನ ಕೊಡು. ನೀನು ತುಂಬಾ ಪ್ಯೂರ್ ಡಿವೋಟಿ, ನೀನು ತುಂಬಾ ಅವನನ್ನ
ಎಷ್ಟು ಮಟ್ಟಿಗೆ ನೀನು ಅವನಿಗೆ ತೃಪ್ತಿಯನ್ನ ಮಾಡ್ತೀಯ ಅಂದ್ರೆ ಅವನಿಗೆ ಗೊತ್ತಿಲ್ಲ, ಅಷ್ಟು ಮಟ್ಟಿಗೆ ನೀನು ಅವನಿಗೆ ಸೇವೆ ಮಾಡ್ತಿದ್ಯಾ. ಅಂತ ಸೇವೆಯನ್ನ ನನ್ಗೂ ಕೊಡು ಅಂತ ನೀವು ಕೇಳ್ಕೊಂಡ್ರಿ ನಾನು ಹೇಳ್ಬೇಕಾದ್ರೆ. ಸೀತಾಮಾತೆ ಆ ರಾಮನ ಸೇವೆಯನ್ನ ಮಾಡ್ತಾರೆ. ಸೀತಾಮಾತೆ ಹರೇ ರಾಮ, ಸೀತಾಮಾತೆ ಆ ರಾಮನ ಸೇವೆಯನ್ನ ನನಗೂ ಕೊಡು ಅಂತ. ಅದನ್ನ ಹೇಗ್ ಕೇಳಬೇಕು? ಪ್ರೀತಿಯಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರೀತಿಯಿಂದ ಕೇಳ್ಬೇಕು. ಪ್ರೀತಿಯಿಂದ ಎಲ್ಲವನ್ನು ಗೆಲ್ಬೋದು. ಏನ್ ಗೆಲ್ಲಕ್ ಸಾಧ್ಯ ಇಲ್ಲ ಪ್ರೀತಿಯಿಂದ. ಶಸ್ತ್ರಗಳಿಂದ, ಅಸ್ತ್ರಗಳಿಂದ, ಲೇಖನ ಯಾವ್ದ್ರಿಂದ ಗೆಲ್ಲಕ್ ಆಗದಿರೋದು ಪ್ರೀತಿಯಿಂದ ಗೆಲ್ಬಹುದು. ಅಂತದನ್ನ ಭಗವಂತನ ಗೆಲ್ಲೋದಕ್ಕೆ ಇರುವಂತದ್ದು ಉಪಾಯ ಅದಂದೆ. ಹಾಗಾಗಿ ಪ್ರೀತಿಯಿಂದ ಅವನನ್ನ ಅವಳನ್ನ ಕೇಳ್ಕೋಬೇಕು, ನಿಮ್ಮ ಸೇವೆಯನ್ನ ನನಗೆ ಕೊಡಿ ಅಂತ. ಖಂಡಿತವಾಗ್ಲು ಸಾಯುವಂತ ಸಂದರ್ಭದಲ್ಲಿ ಈ ಪ್ರಾಕ್ಟೀಸ್, ಈ ಒಂದು ಸಂಕಲ್ಪ, ಈ ಒಂದು ದೃಢ ನಂಬಿಕೆ, ಈ ಒಂದು ಶರಣಾಗತಿ ಖಂಡಿತ ಇದ್ರೆ ಅವನ್ ಸಾಯುವಂತ ಕಾಲದಲ್ಲಿ ಅವನೇ ಕೊಡ್ತಾನೆ. 15ನೇ ಅಧ್ಯಾಯಕ್ಕೆ ಹೋದಾಗ ಸ್ಮರಣೆಯನ್ನು, ಮರುವನ್ನು, ಎಲ್ಲವನ್ನೂ ಕೊಡುವನು ನಾನೇ ಅಂತ ಹೇಳ್ತಾನೆ. ಹಾಗಾದ್ರೆ ಅವನನ್ನ ಶರಣ ಹೊಂದಿದವರಿಗೆ ಅವನು ಏನ್ ಬೇಕದನ್ನ ಕೊಡೋದ್ರಲ್ಲಿ ಸಂಶಯವೇ ಇಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ನಾವು ಮಾಡ್ಬೇಕಾಗಿರೋದಿಷ್ಟೇ, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ಬೇಕು, ಭಗವಂತನಲ್ಲಿ ಸರೆಂಡರ್ ಆಗ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿರುವಂತ ಸಹವಾಸವನ್ನ ಮಾಡ್ಬೇಕು. ಆದ್ರೆ ಒಂದು ದಿವಸಕ್ಕೆ ಒಂದು ಶ್ಲೋಕವನ್ನಾದ್ರೂ ಓದುವಂತಹ ಅಭ್ಯಾಸ ಮಾಡ್ಕೋಬೇಕು. ದಿನನಿತ್ಯದಲ್ಲಿ ಟಿವಿ ನೋಡೋಣ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಯಾರೋ ಜೊತೆ ಬೇಡದಿರೋ ಮಾತುಗಳನ್ನ ಮಾತಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾತಾಡ್ಕೊಳ್ಳೋಣ. ವಾಟ್ಸಪ್ ನ ಕಡಿಮೆ ಮಾಡೋಣ, ಫೇಸ್ಬುಕ್ ನ ಕಡಿಮೆ ಮಾಡೋಣ. ಯಾಕೆ ಸಮಯ ಸಿಗೋದಿಲ್ಲ? ಸಿಗುತ್ತಲ್ಲ, ಆ ಸಮಯವನ್ನ ಹೀಗೆ ಉಪಯೋಗ ಮಾಡ್ಕೊಂಡ್ರೆ ಖಂಡಿತವಾಗ್ಲು ನಮ್ಗೆ ಪ್ರಗತಿಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಧರ್ಮರಾಯ ಯಮಧರ್ಮರಾಜನಿಗೆ ಕೇಳುವಂತಹ ಒಂದು ಪ್ರಶ್ನೆ, ಅಹನ್ಯಾಹನ್ಯ ಭೂತಾನಿ ಗಚ್ಚಂತಿ ಹಯಮಾಲಯಂ ಶೇಷಸ್ಥಾವರಂ ಇಚ್ಛಂತಿ ಕಿಮಶ್ಚರ್ಯಮತಾಪರಂ. ನೂರಾರು ಸಾವಿರಾರು ಜೀವಿಗಳು ಪ್ರತಿ ಕ್ಷಣವೂ ಸಾಯುತ್ತಿರುತ್ತಾರೆ. ಆದರೆ ಮೂರ್ಖನಾದ ಜೀವಿ ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ಇದೆ. ಪ್ರತಿನಿತ್ಯ ನಮಗ್ ಗೊತ್ತಿರೋ ಹಾಗೆ ಪ್ರತಿನಿತ್ಯ ಸಾವಿರಾರು ಜನ ನಮ್ಮ ಕಣ್ಣು ಮುಂದೆ ಸಾಯ್ತಾನೆ ಇರ್ತಾರೆ. ನಾವು ನ್ಯೂಸ್ ಅಲ್ಲೆಲ್ಲ ನೋಡ್ಬೇಕಾದ್ರೆ, ಪೇಪರ್ ಎಲ್ಲ ನೋಡ್ಬೇಕಾದ್ರೆ, ನಾವ್ ಅದ್ರಲ್ಲೂ ಬೇಡ, ಕರೋನಾ ಟೈಮಲ್ಲಿ ಎಷ್ಟು ನೋಡಿದ್ವಿ ನಾವು, ಸಾವು ನೋವುಗಳನ್ನ ನೋಡ್ತಾನೆ ಇದ್ವಿ. ಮೂರ್ಖನಾದ ಜೀವಿ ಇನ್ನೊಬ್ಬ ಏನ್ ಮಾಡ್ತಾನೆ, ಪಕ್ಕದ ಮನೇಲಿ ಯಾರೋ ಸತ್ರು ಅಂದ್ರೆ ಅವ್ರು ಮಾತ್ರ ಸಾವು, ನಾನವ್ರಿಗೂ ಅದೆಲ್ಲ ಬರೋದಿಲ್ಲ ಅಂದ್ರೆ ಅವನು ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ ಆ ಸಾವು ನನಗ್ ಬರದೇ ಇಲ್ಲ ಅನ್ನೋಂತ ರೀತಿಯಲ್ಲಿ ನಾನು ಅಮರನಾಗಿರ್ತೀನಿ, ನನ್ಗೆ ಈಗ್ಲೇನು ಭಕ್ತಿ ಮಾಡ್ಬೇಕು ಅನ್ನೋದು ಅಗತ್ಯ ಏನಿಲ್ಲ. ಈಗ ನಾನು ತುಂಬಾ ಹೆಂಗಾಗಿದ್ದೀನಿ, ನಾನ್ ತುಂಬಾ ಎಂಜಾಯ್ ಮಾಡೋದಿದೆ. ಈಗ ನಾನು ಹೋಗ್ಬಿಟ್ಟು ಹರೇ ಕೃಷ್ಣ ಹರೇ ರಾಮ, ನನ್ನನ್ನು ಎಲ್ಲರೂ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ, ನೀನ್ ಸನ್ಯಾಸಿ ಆಗಿದ್ದು, ಈ ತರ ಎಲ್ಲ, ಆ ತರದೆಲ್ಲ ಬೇಡ. ಆದ್ರೆ ಆಶ್ಚರ್ಯ ಅಂತಂದ್ರೆ ಈ ಜಗತ್ತಲ್ಲಿ ಇದೇ ನಡೀತಾ ಇರೋದು. ಕಣ್ಣು ಮುಂದೆ ಸಾವು ನೋಡ್ತಾ ಇರ್ತೀವಿ, ನಮ್ಮ ಮನೆಯಲ್ಲಿ ಸಾವು ನೋಡ್ತಾ ಇರ್ತೀವಿ. ಆದ್ರೆ ನಮ್ಗೆ ತುಂಬಾ ಹತ್ರ ಆದವರು ಒಂದು 3 ದಿವಸ ಅಥವಾ 1-2 ದಿವಸ ಆ ಸ್ಮಶಾನಕ್ಕೆ ಹೋಗಿ ಮತ್ತೆ ವಾಪಸ್ ಬರೋವರೆಗೂ ಆ ಸ್ಮಶಾನ ವೈರಾಗ್ಯ ಇರಬಹುದು. ಅದಾದ್ಮೇಲೆ ಯಥಾ ಪ್ರಕಾರ ನಮ್ಮ ಕೆಲಸಗಳಲ್ಲಿ ನಾವು ತೊಡಗ್ತೀವಿ. ಅವ್ರ ಎಷ್ಟೇ ಪ್ರೀತಿಯವರಾದ್ರೂ ಕೂಡ ನಾವೇನ್ ಮಾಡ್ತೀವಿ, ಅವರನ್ನ ಮರ್ತೋಗ್ಬಿಡ್ತೀವಿ. ಮನೇಲೆ ಇಟ್ಕೊಳ್ತೀವ? ಅಯ್ಯೋ ನೀನ್ ಕಟ್ಟಿದ್ ಮನೆ ಅಪ್ಪ ಇದು, ನೀನು ಡೂಪ್ಲೆಕ್ಸ್ ಮನೆ ಕಟ್ಟಿದ್ಯಾ, ಇಷ್ಟು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಟಿ ಮನೆ ಕಟ್ಟಿದ್ಯಾ, ನೀನನ್ನ ಯಾಕೆ ಮನೆಯಿಂದ ಹೊಸಲಿಂದ ಹೊರಗಡೆ ಯಾಕಿಡೋದು, ಒಳಗಡೆ ಇಟ್ಕೊಳ್ತೀನಿ ಅಂತ ಎಷ್ಟೊತ್ತು ಇಟ್ಕೊಳಕಾಗತ್ತೆ? ಅತಿ ಪ್ರಿಯಕರನಾಗಿದ್ದಾನೆ ನನ್ನ ಗಂಡ, ನಾನು ಒಳಗಡೆ ಇಟ್ಕೊಳ್ತೀನಿ, ಎಷ್ಟೊತ್ತು ಇಟ್ಕೊಳಕಾಗತ್ತೆ? ಒಂದು ದಿವಸ ಒಂದಲ್ಲ, ಹೊರಗಡೆ ಹೋಗ್ಲೇಬೇಕು ಅಲ್ವಾ? ಆ ಹೋಗ್ಬೇಕಾದ ಸತ್ಯ ನಮಗೆ ಗೊತ್ತಿದ್ರು ಕೂಡ, ಅವ್ನ್ ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ಬದುಕಿದ್ರು ಕೂಡ, ಇವ್ರು ಹೊರಗಡೆ ಹೋಗ್ತಾ ಇದ್ದಾನೆ ಅನ್ನೋದು ಗೊತ್ತಿದ್ರು ಕೂಡ ನಾವ್ ಏನ್ ಮಾಡ್ತೀವಿ, ಅದು ನನ್ನವರೆಗೂ ಬರೋದಿಲ್ಲ. ಅದಕ್ಕೆ ಸಿದ್ಧತೆಯನ್ನ ನಾವು ಮಾಡ್ಕೊಳ್ಳೋ ಪ್ರಯತ್ನವನ್ನ ನಾವು ಮಾಡದೇ ಇಲ್ಲ. ಅದು ಈ ಸಂಗತಿ ಏನಾಗಿದೆ ಅಂದ್ರೆ ಆಶ್ಚರ್ಯ ಅನ್ನಿಸ್ತಿದೆ ಅಂತ ಆ ಯಮ ಧರ್ಮರಾಜನೇ ಯುಧಿಷ್ಠಿರ ಮಹಾರಾಜನಿಗೆ ಈ ವಿಚಾರವನ್ನ ಹೇಳ್ತಾರೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಪ್ರತಿಯೊಂದು ನಿಮಿಷದಲ್ಲೂ ಭಗವಂತ ನಾವ್ ಮಾಡುವಂತ ಕೆಲಸಗಳು ಎಲ್ಲವನ್ನು ಬಿಟ್ಟು ಕೂತ್ಕೊಳ್ಳಿ ಅಂತ ಯಾರು ಹೇಳೋದಿಲ್ಲ. ಆದ್ರೆ ಏನ್ ಮಾಡ್ತಿದ್ವಿ, ಅದ್ರಲ್ಲಿ ಕೃಷ್ಣನನ್ನ ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು. ಯಂ ಯಂ ವಾಪಿ ಸರನ್ ಭಾವಂ ತ್ಯಜಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಿತಾಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನು, ಅದೇ ಭಾವವನ್ನು ನಿಶ್ಚಯವಾಗಿ ಪಡೆಯುವನು. ನಾವು ಭರತ ಮಹಾರಾಜನ ಕಥೆಯನ್ನ ಕೇಳಿದಾಗ 3ನೇ ಅಧ್ಯಾಯದಲ್ಲಿ ಅಲ್ಲಿ ಎಲ್ಲವನ್ನ ಬಿಟ್ಟು ಬಂದಂತಹ ಭರತ ಮಹಾಚಕ್ರವರ್ತಿ ಪುಟ್ಟ ಒಂದು ಜಿಂಕೆ ಮರಿಯಲ್ಲಿ ಅನರ್ಥವಾದಂತಹ ಪ್ರೇಮವನ್ನ ಬೆಳೆಸಿಕೊಂಡು ಸಾಯುವಂತಹ ಸಮಯದಲ್ಲಿ ಅದನ್ನೇ ನೆನ್ಸ್ಕೊಂಡ್ಬಿಡ್ತಾರೆ. ಅಲ್ಲಿ ಬಿಟ್ಟು ಎಷ್ಟು ರಾಜ್ಯ ಇತ್ತು, ಕುದುರೆಗಳು, ಆನೆಗಳು, ಮಂತ್ರಿಗಳು, ಸುಂದರವಾದ ಹೆಂಡತಿ, ಮಕ್ಕಳು ಎಲ್ಲವನ್ನೂ ಬಿಟ್ಟು ಬಂದ್ರು. ಭಗವತ್ ಸಾಕ್ಷಾತ್ಕಾರವನ್ನ ಮಾಡ್ಕೋಬೇಕು, ಇನ್ನೇನು ಭಾವ ಸ್ಟೇಜ್ ಇಂದ ಪ್ರೇಮ ಸ್ಟೇಜ್ ಹೋಗೋದಷ್ಟೇ. ಆ ಒಂದು ಸ್ಟೇಜಿಗೆ ಬಂದಾಗ ಅವ್ರು ಏನ್ ಮಾಡಿದ್ರು,
ತಕ್ಷಣ ಆ ಒಂದು ಜಿಂಕೆ ಮರಿಯನ್ನ ನೆನೆಸಿದ್ರು, ಅವರ ದೇಹ ಏನಾಯ್ತು, ಜಿಂಕೆಗೆ ಹೋಯ್ತು. ಸೊ ಈ ಒಂದು ರೀತಿಯಾದಂತಹ ಒಂದು ಭಾವನೆಯನ್ನ ನಾವು ಅಂದ್ರೆ ಕರ್ಮಗಳನ್ನ ಮಾಡುವಂತನ ಬಿಡಬೇಕು. ಎಲ್ಲಿದೆಯೋ ಅಲ್ಲೇ ನಾವು ಭಗವಂತನ ಒಂದು ಸೇವೆಯನ್ನ ಮಾಡ್ಲಿಕ್ಕೆ, ಭಗವಂತನ ಆರಾಧನೆಯನ್ನ ಮಾಡ್ಲಿಕ್ಕೆ ನಾವು ಎಲ್ಲ ವ್ಯವಸ್ಥೆಗಳನ್ನ ನಾವಿರೋ ಕಡೆನ ಅದನ್ನ ಮಾಡ್ಕೊಳ್ಳುವಂತದ್ದು ಶಕ್ತಿ ನಮಗಿದೆ, ಅದನ್ನ ನಾವು ಮಾಡ್ಕೋಬೇಕು. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನು ಸ್ಮರಯುಧ್ಯ ಚ ಮಯ್ಯಾರ್ಪಿತಾ ಮನೋಬುದ್ಧಿ ಅಮೇ ವೈಶ್ಯಸ ಸಂಶಯ. ಆದ್ದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣರ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಇಲ್ಲಿ ಭಗವಂತ ಅರ್ಜುನನನ್ನ ಮುಂದಿಟ್ಟು ಈ ಪ್ರಶ್ನೆಯನ್ನೆಲ್ಲ ನಮಗೆ, ಈ ಪ್ರಶ್ನೆಗೆ ಉತ್ತರವನ್ನ ನಮಗೆ ಕೊಡ್ತಾ ಇರುವಂತದ್ದು. ಯಾರು ಬಿಲ್ಲನ್ನ ತಗೊಂಡು ಯುದ್ಧ ಮಾಡುವ ಅಗತ್ಯ ಏನಿಲ್ಲ. ನೀನು ಇರುವಂತಹ ನಿನ್ನ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆಯಾ ಅದೇ ನಿಜವಾದ ಯುದ್ಧ. ಆ ಯುದ್ಧದಲ್ಲಿ ನೀನು ಗೆಲ್ಲಬೇಕು. ನಮ್ಮೆಲ್ಲರಿಗೂ ಒಂದು ಕರ್ತವ್ಯ ಇದೆಯಲ್ಲ, ಆ ಕರ್ತವ್ಯವೇ ಯುದ್ಧ. ಅದನ್ನ ಹೇಗೆ ಮಾಡ್ಬೇಕು? ಸದಾ ಕೃಷ್ಣನ ಸ್ಮರಿಸ್ತಾ ಅದೇ ಕಾಲದಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ಭಗವಂತನಿಗೆ ಸ್ಮರಿಸ್ತಾ ಆ ಒಂದು ಮನಸ್ಸನ್ನ ಬುದ್ಧಿಯನ್ನ ಎಲ್ಲವನ್ನು ಭಗವಂತನಿಗೆ ಬಿಟ್ಟಾಗ ಅದು ನಮ್ಗೆ ಯಾವುದೇ ಒಂದು ಕರ್ಮ ಫಲದ ಪ್ರಭಾವ ನಮ್ಮ ಮೇಲೆ ಆಗೋದಿಲ್ಲ. ಇದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಭ್ಯಾಸಯುಕ್ತೇನ ಚೇತಸ ನಾನ್ಯಗಾಮಿನಃ ಪರಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಪ್ರಾರ್ಥನೆ ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸಿದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದು ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುತ್ತಾರೆ. ಇಲ್ಲಿ ನೋಡ್ಬಹುದು, ಆಜಮಿಳ ಸ್ವತಃ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾನೆ. ತಂದೆ ಒಂದು ದಿವಸ ಹೇಳ್ತಾರೆ, ಕಾಡಿಗೆ ಹೋಗಿ ಟೀನು ದರ್ಬೆಯನ್ನು ತೆಗೆದುಕೋಬಾ ಅಂತ ಹೇಳ್ತಾರೆ. ಅವನು ಹಿಂದೆ ಅವನೇನ್ ಮಾಡಿದ, ಸಣ್ಣದ್ರಿಂದ ಏನ್ ಮಾಡಿದ, ಮನೆಯಲ್ಲಿ ವೇದಗಳು ಮಂತ್ರಗಳು ಉಪನಿಷತ್ತುಗಳು ಎಲ್ಲವನ್ನ ಅಭ್ಯಾಸ ಮಾಡ್ತಿದ್ದ. ತಂದೆಯೊಟ್ಟಿಗೆ ಭಗವಂತನ ಒಂದು ಆರಾಧನೆಯನ್ನು ಕೂಡ ಮಾಡ್ತಾ ಇದ್ದಾಗ ಏನಾಯ್ತು, ಒಂದು ದಿವಸ ತಂದೆ ಒಂದ್ ಮಾತಿನ ಮೂಲಕ ಅವನ್ ಕಾಡಿಗೆ ಬಂದ. ದರ್ಬೆಯನ್ನೆಲ್ಲ ತೆಗೆದುಕೊಂಡ, ಕಟ್ಕೊಂಡ, ಇನ್ನೇನು ಎತ್ಕೊಂಡು ಹೊರಡ್ಬೇಕು ಅನ್ನೋದಷ್ಟೇ. ಆ ಸಂದರ್ಭದಲ್ಲಿ ಏನು ಪಿಸುಮಾತು ಕೇಳಿಸ್ತಾ ಇದೆ. ಏನಿದು ಪಿಸುಮಾತು ಅಂತ ಮನಸ್ಸು ಏನ್ ಮಾಡ್ತಾ ಇದೆ, ನೋಡು ಅಂತ ಒಂದ್ ಮನ್ಸು ಹೇಳುತ್ತೆ, ಇನ್ನೊಂದ್ ಮನ್ಸು ಹೇಳುತ್ತೆ ಮನೆಗ್ ನಡಿ ಅಂತ ಹೇಳುತ್ತೆ. ಆ ಎರಡು ಮನಸ್ಸು ಆ ಉತ್ತರ ಹೇಳ್ತಾ ಇರ್ಬೇಕಾದ್ರೆ ಆ ಮಾತುಗಳು ಇವನಿಗೆ ಇನ್ನೂ ಪ್ರಬಲವಾಗಿ ಕೇಳಿಸ್ತಾರೆ. ಕಾರಣ ಆ ಮನಸ್ಸು ಏನಾಯ್ತು, ಪ್ರಬಲವಾಗಿ ನೋಡುವಂತ ಮನಸ್ಸು ಅವನ ಕರ್ಕೊಂಡು ಹೋಯ್ತು. ಅಲ್ಲಿ ನೋಡಿದ್ರೆ ಅಲ್ಲೊಬ್ಳ ವೇಶ್ಯೆ ಪರಪುರುಷನೊಟ್ಟಿಗೆ ಅಸ್ತವ್ಯಸ್ತದ ಒಂದು ವಸ್ತ್ರಗಳನ್ನ ಧಾರಣೆ ಮಾಡ್ಕೊಂಡು ಅವರು ಒಂದು ಕಾಮದ ದೃಷ್ಟಿಯಲ್ಲಿ ಅಲ್ಲಿ ವರ್ತನೆಯನ್ನ ಮಾಡ್ತಿದ್ರು. ಇದನ್ನ ನೋಡಿದಂತಹ ಬ್ರಾಹ್ಮಣನಿಗೆ ಆಕರ್ಷಿತ ಆಯ್ತು. ಅವ್ನಿಗೆ ಆ ಆಕರ್ಷಣೆಯಲ್ಲಿ ಮುಳುಗಿತ್ತು. ಆಕರ್ಷಣೆ ಮಾಡ್ಕೊಳ್ತಾ ಇದೀವ, ಅಲ್ಲಿಂದ ನಾನು ಹೊರಗಡೆ ಬರ್ಬೇಕು ಅನ್ನೋಂತ ಜ್ಞಾನ ಇದ್ದವನು ಅಲ್ಲಿ ಸಿಕ್ಕಿ ಹಾಕೊಳ್ತಾ ಇರ್ಲಿಲ್ಲ. ಇಲ್ಲಿ ಏನಾಯ್ತು, ಅವನ ಏನ್ ಮಾಡ್ದ, ಮೋಹಿತನಾದ. ಆಕೆಯಲ್ಲಿ ಅನುರಕ್ತವನ್ನ ಬೆಳೆಸ್ಕೊಂಡು ಆಕೆಯನ್ನ ಮದುವೆ ಆದ, ಆಕೆಯಲ್ಲಿ ಮಕ್ಕಳನ್ನು ಮಾಡದ. ಇನ್ನೇನು ಸಾಯುವಂತಹ ಒಂದು ಸಂದರ್ಭದಲ್ಲಿ, ತುಂಬಾ ವಯಸ್ಸಾದಂತಹ ಸಂದರ್ಭದಲ್ಲೂ ಕೂಡ ಒಂದು ಮಗು ಅವ್ರಿಗೆ ಆಯ್ತು. ಆ ನಂತರ ತಂದೆಯನ್ನ ಬಿಟ್ಟ, ಮನೆಯಲ್ಲಿದ್ದ ಹೆಂಡತಿಯನ್ನ ಬಿಟ್ಟ, ಆ ಒಂದು ವೇಷೆಯನ್ನ ಸಾಕಲಿಕ್ಕೆ ಹಲವಾರು ತಪ್ಪುಗಳನ್ನ ಮಾಡಿದ, ಮೋಸವನ್ನ ಮಾಡಿದ, ಕಳ್ಳತನವನ್ನ ಮಾಡಿದ, ಬೇರೆಯವರಿಂದ ಕಸಿದುಕೊಂಡು ಬಂದು ಅವಳನ್ನ ಸಾಕಿದ. ಇದಿಷ್ಟೆಲ್ಲ ಅವನು ಬ್ರಾಹ್ಮಣನಾಗಿ ಹುಟ್ಟಿದ್ದು ಒಂದೇ ಒಂದು ಕ್ಷಣಕ್ಕೆ ಅವನ ಮನಸ್ಸು ಬದಲಾದ ಕಾರಣ ಏನಾಯ್ತು, ಅವನು ಅಧೋಪತನಕ್ಕೆ ಬಂದ. ಕೊನೆಗೆ ಅಲ್ಲಿ ಮಾಡಿದಂತಹ ಪುಣ್ಯ ಕಾರ್ಯ ಏನಿತ್ತು, ಹಿಂದೆ ಮಾಡಿದಂತಹ ಒಂದು ಸಣ್ಣ ವಯಸ್ಸಿನಿಂದ ಮಾಡಿದಂತಹ ಒಂದು ಪುಣ್ಯ ಇತ್ತಲ್ಲ, ಆ ಪುಣ್ಯದ ಒಂದು ಕಾರಣದಿಂದ ಅಲ್ಲಿ ಸಾಧು ಸಂತರು ಓಡಾಡುವಂತ ಜಾಗದಲ್ಲಿ ಆ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಡ್ತಾರೆ. ಆ ನಾರಾಯಣನನ್ನ ಕಂಡ್ರೆ ಇವನಿಗೆ ಬಹಳ ಪ್ರೀತಿ. ಅವನು ಆಟ ಆಡ್ತಾ ಇರ್ತಾನೆ, ಇನ್ನೇನ್ ಸಾವು ಸನ್ನಿಹಿತವಾಗ್ಬಿಟ್ಟಿದೆ. ಸಾಯುವಂತ ಸಂದರ್ಭದಲ್ಲಿ ಆ ನಾರಾಯಣ ಅಲ್ಲಿ ಆಡ್ತಾ ಇರ್ತಾನೆ. ಅಲ್ಲಿ ಇನ್ನೇನ್ ಸಾಯ್ಬೇಕು, ಯಮದೂತರು ಬರ್ತಾರೆ. ಅವರ ಒಂದು ಅವನ ನೋಡ್ಲಿಕ್ಕೆ ತುಂಬಾ ಭಯಂಕರವಾಗಿದ್ದಾರೆ. ಇನ್ನೇನು ನಾರಾಯಣ ಇಲ್ಲಿ ಬಂದ್ಬಿಟ್ರೆ ಈ ಭಯಂಕರವಾದಂತಹ ವ್ಯಕ್ತಿಗಳನ್ನ ನೋಡಿದ್ರೆ ಅವನು ಭಯ ಬಿಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನೇನ್ ಭಗವಂತನನ್ನ ನೆನ್ಸೋದಲ್ಲ, ಆ ಬರ್ಬೇಡ ನಾರಾಯಣ ನೀನ್ ಇಲ್ಲಿ ಬರ್ಬೇಡ ಅಂತ ಹೇಳೋಂತ ಒಂದು ಸಂದರ್ಭದಲ್ಲಿ ನಾರಾಯಣ ಅಂತಾರೆ. ನಾರಾಯಣ ಅಂದ ತಕ್ಷಣ ಏನ್ ಮಾಡ್ತಾರೆ, ವಿಷ್ಣು ದೂತರೆಲ್ಲ ಅಲ್ಲಿಗೆ ಬಂದ್ಬಿಡ್ತಾರೆ. ಯಾರೋ ಸಾಯುವಂತ ಸಂದರ್ಭದಲ್ಲಿ ವಿಷ್ಣುವನ್ನ ಕರೆದ್ರಲ್ಲ, ನಾರಾಯಣ ಅಂದ್ಬಿಟ್ರಲ್ಲ ಅಂತ ಹೇಳಿ ಅಲ್ಲಿಗೆ ಬಂದ್ಬಿಡ್ತಾರೆ. ಬಂದಾಗ ಇಲ್ಲಿ ಯಮದೂತರು ಇರ್ತಾರೆ. ಅವರು
ನಾವು ಮೊದಲು ಬಂದಿದ್ದು, ನೀವೇನ್ ಕರ್ಕೊಂಡು ಹೋಗಿಲ್ಲ ಅಂತ ಅವ್ರು ಹೇಳ್ತಾರೆ. ಯಾರು? ಯಮದೂತರು. ಇವ್ರು ವಿಷ್ಣುದೂತರು. ನಿಮಗ್ ಗೊತ್ತಿಲ್ವಾ ಸಾಯುವಂತಹ ಕಾಲದಲ್ಲಿ ಯಾರು ನಾರಾಯಣ ಅಂತ ಹೇಳ್ತಾರೋ, ಉಚ್ಚಾರಣೆಯನ್ನ ಮಾಡ್ತಾರೋ ಅವರನ್ನ ಗೋಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು, ಅದು ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬೇಕು. ಈ ವಿಚಾರ ನಿಮ್ಗೆ ಗೊತ್ತಿಲ್ವಾ ಅಂತ ಇಬ್ಬರಲ್ಲೂ ಒಂದು ಫೈಟಿಂಗ್ ಆಗುತ್ತೆ. ಅಲ್ಲಿ ಹೇಳ್ತಾರೆ ವಿಷ್ಣುದೂತರು, ಹೋಗಿ ಯಮಧರ್ಮರಾಜನನ್ನ ಕೇಳಿ, ನಿಮ್ಗೆ ಈ ವಿಚಾರ ಗೊತ್ತಿಲ್ಲದೆ ಇರ್ಬೋದು ಅಂತ. ಅವ್ರು ಹೋಗಿ ಕೇಳ್ತಾರೆ ಯಮಧರ್ಮರಾಜನನ್ನ. ಯಮಧರ್ಮರಾಜ ಕೂಡ ಹೇಳ್ತಾರೆ, ಹೌದು, ಸಾಯುವಂತ ಕಾಲದಲ್ಲಿ ಯಾರು ನಾರಾಯಣ, ರಾಮ, ನರಸಿಂಹ, ಏನೋ ಒಂದು ರಾಮನ ಮಾತನ್ನ, ಅವತಾರಗಳಲ್ಲಿ ಒಂದು ಮಾತನ್ನ, ಒಂದು ಪದವನ್ನ ಅವ್ರು ಉಚ್ಚಾರಣೆ ಮಾಡೋದಾದ್ರೆ ಅವ್ರು ಯಮಲೋಕವನ್ನ ದರ್ಶನ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಓ ಆಯ್ತು ಅಂತ. ಸರಿ, ಈಗ ಇಬ್ರು ಬಂದ್ಬಿಟ್ರಲ್ಲ, ಇವಾಗ ಒಂದು ಏನ್ ಮಾಡ್ಬೇಕು, ಸೆಕೆಂಡ್ ಚಾನ್ಸ್ ಕೊಡ್ಬೇಕು. ಯಾರಿಗೆ? ಆಜಮಿಳನಿಗೆ. ಈಗ ಇಬ್ಬರದು ಸಂದರ್ಭದಲ್ಲಿಯೂ ಕೂಡ ಇಬ್ಬರನ್ನು ಮೋಸ ಮಾಡುವ ಹಾಗಿಲ್ಲ, ಇಬ್ಬರಿಗೂನು ನ್ಯಾಯ ಮಾಡ್ಬೇಕಲ್ವಾ. ಹಾಗಾಗಿ ಆಜಮಿಳನಿಗೆ ಇನ್ನೊಂದು ಆಪ್ಷನ್, ಸೆಕೆಂಡ್ ಚಾನ್ಸ್ ಕೊಡ್ತಾರೆ. ನೋಡಪ್ಪ, ಇಷ್ಟು ದಿವಸ ಮಾಡಿದ್ದಾಯ್ತು, ನಿನಗೆ ಒಂದು ಪುಣ್ಯದ ಫಲ ಇದ್ದಿದ್ರಿಂದ ನಿಂಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದೀವಿ. ಈ ಒಂದು ಜೀವಿತಾವಧಿ ಇನ್ನೊಂದಷ್ಟು ಆಯಸ್ ಕೊಡ್ತೀವಿ. ಈ ಒಂದು ಜೀವಿತಾವಧಿಯಲ್ಲಿ ನೀನ್ ಯಾವ ರೀತಿ ನಿನ್ನ ಜೀವನವನ್ನು ಸಫಲ ಮಾಡ್ಕೊಳ್ತೀಯಾ ಅಂತ ಹೇಳಿ ಅವನಿಗೆ ಬಿಡ್ತಾರೆ. ಅವನಿಗೆ ಅವಾಗ ಅರಿವಾಗುತ್ತೆ, ಅಯ್ಯೋ, ನಾನ್ ಇಂಥ ತಪ್ಪನ್ನ ಮಾಡ್ಬಿಟ್ಟೆ. ನಾನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಒಬ್ಬ ಬ್ರಾಹ್ಮಣನಾಗಿ ಬೆಳೆದು ಇಂಥ ಒಂದು ಕ್ಷುಲ್ಲಕವಾದಂತಹ ಒಂದು ಆಸೆಗೆ ನಾನು ಆಸೆ ಪಟ್ಟು ನನ್ನ ಜೀವನವನ್ನ ಹೀಗೆ ಮಾಡ್ಕೊಂಡ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಕೊನೆಗೆ ಯಾತ್ರೆಗಳನ್ನ ಮಾಡ್ತಾನೆ, ತಪಸ್ಸನ್ನ ಮಾಡ್ತಾನೆ, ಭಕ್ತಿಯನ್ನ ಮಾಡ್ತಾನೆ, ಸಾಧು ಸಂತರ ಸೇವೆಯನ್ನ ಮಾಡ್ತಾನೆ. ಇನ್ನೇನ್ ಎಲ್ಲವನ್ನ ಬಿಟ್ಟು ಬದ್ರಿನಾಥ್ ಈ ತರ ಎಲ್ಲ ಜಾಗಗಳಿಗೂ ಹೋಗಿ ಅವನು ಯಾತ್ರೆಗಳನ್ನ ಮಾಡ್ತಾ ಅವನು ಕೊನೆಗೆ ಏನ್ ಮಾಡ್ತಾನೆ, ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೊತಾನೆ ಕೊನೆಗೆ. ಆಗ ಅಲ್ಲಿ ವಿಷ್ಣು ದೂತರ ಬಂದು ಅವನ್ನ ಆ ಒಂದು ವಾಹನದಲ್ಲಿ, ಪುಷ್ಪಕ ವಿಮಾನದಲ್ಲಿ ಅವನನ್ನ ಕರೆದುಕೊಂಡು ವೈಕುಂಠಕ್ಕೆ ಹೋಗ್ತಾರೆ. ಅಂದ್ರೆ ಸೆಕೆಂಡ್ ಚಾನ್ಸ್. ಅವನು ಮಾಡಿದಂತಹ ಫಲ ಇತ್ತು, ಹಾಗಾಗಿ ಅವನಿಗೆ ಅವಕಾಶ ಸಿಕ್ತು. ಆದ್ರೆ ನಾವೆಷ್ಟು ಮಾಡಿದ್ದೇವೆ ನಾವದನ್ನ ತಿಳ್ಕೊಳ್ಳಲಿಕ್ಕೆ? ನಮ್ಗೆ ಅಂತಹ ಒಂದು ಅವಕಾಶವಿದ್ಯಾ? ಅದನ್ನ ನಾವು ಅರ್ಥ ಮಾಡ್ಕೊಂಡು ಸಿಕ್ಕಂತಹ ಸಂದರ್ಭ, ಅದು ಸಿಕ್ಕುವಂತದ್ದು ನಾವು ಮಾಡಿದಂತಹ ಪುಣ್ಯ ಫಲದ ಅದು ಸುಕೃತ ಇರುವ ಕಾರಣ ಇವತ್ತು ನಮ್ಗೆ ಈ ಜ್ಞಾನವೆಲ್ಲ ತಿಳಿತಾ ಇದೆ. ಇದನ್ನ ನಾವ್ ಯಾವತ್ತೂ ದೂರ ಮಾಡ್ಕೋಬಾರ್ದು. ಸಿಕ್ಕಂತಹ ಸಂದರ್ಭವನ್ನ ಅದನ್ನ ಬಳಕೆ ಮಾಡ್ಕೊಂಡು ನಾವು ಭಕ್ತಿಯಲ್ಲಿ ಮುಂದುವರಿಬೇಕು. ಕವಿಂ ಪುರಾಣ ಮನು ಶಾಸಿತಾರ ಮನೋರಣೀಯಂ ಸಮಹು ಸ್ಮರಿದ್ಯ ಸರ್ವಸ್ಯ ದಾತಾರ ಮಚಿಂತ್ಯ ರೂಪ ಮಾದಿತ್ಯ ವರ್ಣಂ ತಮಸಾ ಪರಸ್ತಾತ್. ಪರಮ ಪುರುಷನು, ಎಲ್ಲವನ್ನು ಬಲ್ಲವನು, ಅತಿ ಪುರಾತನ, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣನಾಗಿರುವನು, ಎಲ್ಲವನ್ನೂ ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಗಳನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು, ಸದಾ ಒಬ್ಬ ಪರಮ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವಂತವನು. ಭಗವಂತ ಒಳ್ಳೆ ಕವಿ, ಅವನು ಎಲ್ಲವನ್ನ ಸೃಷ್ಟಿ ಮಾಡುವಂತ ಒಳ್ಳೆ ಕಲೆಗಾರ. ಅವನ ಬಗ್ಗೆ ಹೇಳಲಿಕ್ಕೆ ನಮ್ಮ ಹತ್ರ ಪದಗಳು ಕಡಿಮೆ ಇರಬೇಕು. ಅಷ್ಟು ಅವನನ್ನ ಹೊಗಳಲಿಕ್ಕೆ ಸಾಧ್ಯ ಇಲ್ಲ. ಅತಿ ಪುರಾತನನು, ಕವಿಯಾಗಿದ್ದಾನೆ, ಅವನಿಗೆ ಏನ್ ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ಎಲ್ಲದಕ್ಕಿಂತ ವಿಭುನೂ ಆಗ್ಬೋದು, ಅಣುವು ಕೂಡ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಅಷ್ಟೊಂದು ಶಕ್ತಿಗಳು ಅವನ ಹತ್ರ ಇದೆ. ಎಲ್ಲವನ್ನ ಸೃಷ್ಟಿ ಮಾಡುವಂತಹ ಶಕ್ತಿ, ಏನು ಬೇಕು ಕಲ್ಪನೆಯನ್ನ ಮಾಡಿ ಅದಕ್ಕೆ ಏನ್ ಬೇಕೋ ಅದನ್ನ ಸೃಷ್ಟಿ ಮಾಡ್ಕೊಳ್ತಾನೆ. ಎಲ್ಲವನ್ನ ಸೃಷ್ಟಿ ಮಾಡಿದ್ರು ಕೂಡ ಅದನ್ನ ಯಾರು ಅರ್ಥ ಮಾಡ್ಕೊಳಕ್ ಆಗಲ್ಲ. ಸೃಷ್ಟಿ ಮಾಡಿದ್ರು ನಾನ್ ಮಾಡಿದೀನಿ, ನಾನ್ ಅನುಭವಿಸ್ಬೇಕು ಅಂತ ಅವನೇನು ಅನುಭವಿಸೋದಿಲ್ಲ. ಎಲ್ಲವೂ ಇದ್ರು ಕೂಡ ಏನು ಇಲ್ಲದಂತೆ ನಿರ್ಲಿಪ್ತನಾಗಿರ್ತಾನೆ. ಎಲ್ಲವನ್ನು ಮಾಡುವಂತದ್ದು ಅವನೇ ಆಗಿರ್ತಾನೆ. ಅಂತ ಒಬ್ಬನನ್ನ ನಾವು ಧ್ಯಾನಿಸಬೇಕು. ಅಂತವನ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಪಾರ್ವತಿ ಕೂಡ ಶಿವನನ್ನು ಕೇಳುವಂತದ್ದು, ಯಾರನ್ನ ನಾವು ಪೂಜೆ ಮಾಡಿದ್ರೆ ನಾವು ನಮ್ಮ ಒಂದು ಮುಕ್ತಿಯನ್ನ ನಾವು ಪಡ್ಕೋಬಹುದು ಅಂತಾಗ ಅಲ್ಲಿ ಕೇಳುವಂತದ್ದು ಈಶ್ವರ. ನಾನು ಹೇಳಿದೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾನನೆ. ಯಾರು ಆ ವಿಷ್ಣುವನ್ನ, ಆ ಕೃಷ್ಣನನ್ನ ಪೂಜೆ ಮಾಡ್ತಾರೋ ಅವ್ರಿಗೆ ಈ ತ್ರಿಗುಣಗಳಿಂದ, ಈ ಭೌತಿಕ ಜಗತ್ತಿನಿಂದ ಯಾವುದೇ ಒಂದು ಸಂಬಂಧ ಇರುವುದಿಲ್ಲ. ಯಾವತ್ತು ನಾವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಮಾಡ್ಕೊಳ್ಳುತ್ತೆ. ಯಾವಾಗ ಅಂತಂದ್ರೆ ಆ ಭಗವಂತನ ಒಂದು ಆರಾಧನೆಯನ್ನ ಮಾಡಿದಾಗ. ಬೇರೆ ಯಾವ ಆರಾಧನೆಯಲ್ಲೂ ಕೂಡ ಅದು ನಮ್ಗೆ ಸಾಧ್ಯ ಇಲ್ಲ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಂ ಗತಾಃ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರೂರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ. ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನ ಸಾಧಿಸುತ್ತಾರೆ. ನಾವಿಲ್ಲಿ ಒಂದು ವಿಡಿಯೋ ನೋಡ್ತಾ ಇದೀವಿ. ಒಬ್ಬ ಏನ್ ಮಾಡ್ತಾ ಇದ್ರಿ,
ಆ ಒಂದು ಕಾಂಪೌಂಡ್ ಅನ್ನ ಜಂಪ್ ಮಾಡಿ ಹೊರಗಡೆ ಬರ್ಲಿಕ್ಕೆ ನೋಡ್ತಾ ಇದ್ದಾನೆ. ಇನ್ನೊಬ್ಬ ಏನ್ ಮಾಡ್ತಾನೆ, ಈಸಿಯಾಗಿ ಬರ್ತಾ ಇದ್ದಾನೆ. ಈಗ ನಾವು ಉತ್ತಮವಾದಂತ ಸುಲಭವಾದಂತಹ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡ್ರೆ ನಾವು ಸುಲಭವಾಗಿ ಹೊರಗಡೆ ಬರ್ತೀವಿ. ಅಲ್ಲ, ನಾನು ಜಂಪ್ ಮಾಡಿನೇ ಬರ್ತೀನಿ, ನಾನು ಸುಲಭವಾಗಿ ಬರ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲ ಅನ್ನೋನ್ ಏನ್ ಮಾಡ್ತಾನೆ, ಅವನು ಜಂಪ್ ಮಾಡಿ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಜಂಪ್ ಮಾಡಿದವನಿಗೆ ಅಷ್ಟು ಸುಲಭವಾಗಿ ಜಂಪ್ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿರಾಕಾರ ಅಥವಾ ಬೇರೆ ಏನೋ ಮಾಯವಾದ ತತ್ವಗಳನ್ನ ನಾವು ಅನುಸರಿಸಿ ಏನೋ ಒಂದು ಮಾಡಿ ಭಗವಂತನನ್ನ ನಾನು ಕಷ್ಟ ರೂಪದಲ್ಲಿ ಪಡ್ಕೊಳ್ತೀನಿ ಅನ್ನೋದಾದ್ರೆ ಅದು ಬಹಳ ಕಷ್ಟ. ಆದ್ರೆ ಭಕ್ತರಿಗೆ ಅದು ಏನ್ ಮಾಡ್ಕೊಟ್ಟಿದ್ದಾನೆ ಭಗವಂತ, ತುಂಬಾ ಸುಲಭದ ರೀತಿಯಲ್ಲಿ ಹೇಗೆ ಬಾಗಿಲು ತೆಗೆದ್ರೆ ಆರಾಮಾಗಿ ನಾವು ಹೊರಗಡೆ ಬರ್ಬೋದು, ಆ ರೀತಿಯಲ್ಲಿ ಈ ಭೌತಿಕ ಜಗತ್ತಿನಿಂದ ನಾವು ಪಾರಾಗ್ಲಿಕ್ಕೆ ಸುಲಭವಾದ ಮಾರ್ಗವನ್ನ ಭಗವಂತ ನಮ್ಗೆ ಮಾಡ್ಕೊಟ್ಟಿದ್ದಾನೆ. ಅದನ್ನ ನಾವು ಬಳಕೆಯನ್ನ ಮಾಡ್ಕೋಬೇಕು, ಉಪಯೋಗ ಮಾಡ್ಕೋಬೇಕು. ಆ ಬ್ರಹ್ಮ ಭುವನಾಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಈ ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂಜ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಇಲ್ಲಿ ಭಗವಂತ ಎಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅತಿ ಕೆಳಗಿನ ಲೋಕ, ಅತಿ ಊರ್ಧ್ವ ಲೋಕ ಬ್ರಹ್ಮಲೋಕ, ಅಲ್ಲಿವರೆಗೂ ಕೂಡ ಯಾವ ಲೋಕಗಳನ್ನು ಹೋದ್ರೂ ಕೂಡ ಮತ್ತೆ ಈ ಮರ್ತ್ಯ ಲೋಕಕ್ಕೆ ನಾವು ಬರ್ಬೇಕು. ಆದರೆ ಯಾರು ನನ್ನನ್ನ ಸೇವಿಸ್ತಾರೋ, ಯಾರು ನನಗೆ ಶರಣಾಗತರಾಗ್ತಾರೋ ಅವ್ರಿಗೆ ಈ ಒಂದು ಮೃತ್ಯು ಲೋಕಕ್ಕೆ ಬರುವಂತಹ ಅವಕಾಶವಿಲ್ಲ. ಬ್ರಹ್ಮನಿಂದ ಇರುವೆಯವರೆಗೂ ಸಾವು ನೋವು ಅನ್ನೋದಿದೆ. ಆದ್ರೆ ಯಾರು ನನ್ನನ್ನ ಸೇವೆ ಮಾಡ್ತಾರೋ ಅವ್ರಿಗೆ ಮತ್ತೆ ಹುಟ್ಟಿಲ್ಲ, ಮತ್ತೆ ಸಾವಿಲ್ಲ. ಎಲ್ಲಿವರೆಗೂ ಎಲ್ಲಿಂದ ಎಲ್ಲಿವರೆಗೂ ಹೋದ್ರು ಕೂಡ ನೀನ್ ಇಲ್ಲಿಗೆ ಬರ್ಬೇಕು. ಬ್ರಹ್ಮನಿಂದ ಇರುವೆ ಅಲ್ಲಿವರೆಗೂ ಹೋದ್ರು ಕೂಡ ನಿನಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇದೆ. ಈ ಎಲ್ಲದನ್ನು ಕಳ್ಕೊಂಡು ನನ್ನ ಹತ್ರ ಬರೋದಕ್ಕೆ ನೀನು ಒಂದು ಅವಕಾಶ ಇದೆ, ಅದೇ ನನ್ನನ್ನ ಪಡೆಯುವಂಥದ್ದು, ನನ್ನನ್ನ ಆರಾಧನೆ ಮಾಡುವಂಥದ್ದು, ನನ್ನನ್ನ ಸ್ಮರಣೆ ಮಾಡುವಂಥದ್ದು, ಅದೇ ಸುಲಭವಾದ ಮಾರ್ಗ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಸಹಸ್ರಯುಗ ಪರ್ಯಂತಂ ಅಹಾರ್ಯ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಂ ದೇಹೋರಾತ್ರ ವಿದೋ ಜನಃ ಅವ್ಯಕ್ತಾದ್ವ್ಯಕ್ತಯ ಸರ್ವ ಪ್ರಭವಂತ್ಯಾಹರಾಗಮೇ ರಾತ್ರ್ಯಾಗಮೇ ಪ್ರಲೀಹಂತೆ ತತ್ರೈವಾ ವ್ಯಕ್ತ ಸಂಜ್ಞಕೆ ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರಾಗಮೇ ವಶ್ಯ ಪಾರ್ಥ ಪ್ರಭಾವತ್ಯ ರಹಾಗಮೇ. ಮನುಷ್ಯರ ಲೆಕ್ಕಾಚಾರ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿಗೂ ಅಷ್ಟೇ ಅವಧಿ. ನಾವು ದಿವ್ಯ ಜ್ಞಾನದಲ್ಲಿ ಇದನ್ನ ನೋಡಿದೀವಿ. ಬ್ರಹ್ಮನ ಅಗಲಿನಲ್ಲಿ ಪ್ರಾರಂಭದಲ್ಲಿ ಎಲ್ಲ ಜೀವಗಳು ವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿಯನ್ನು ಪಡೆಯುತ್ತಾರೆ. ಅನಂತರ ರಾತ್ರಿ ಆದ ನಂತರ ಅವರು ಮತ್ತೆ ವ್ಯಕ್ತದಲ್ಲಿ ಲೀನವಾಗ್ತಾರೆ. ಬ್ರಹ್ಮ ಇರುವವರೆಗೂ ಅವರು ಕೂಡ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅದೆಲ್ಲೂ ಪ್ರಳಯವಾಗಿ ಮುಳುಗು ಹೋಗುತ್ತೆ. ಆಗ ಏನ್ ಮಾಡುತ್ತೆ, ಮತ್ತೆ ಅಂದ್ರೆ ಮತ್ತೆ ಹುಟ್ಟುತ್ತಾರೆ ಅಂತ. ಮತ್ತೆ ಬ್ರಹ್ಮನಿಗೆ ಆಗಲಾದಾಗ ಈ ಎಲ್ಲಾ ಜೀವಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲವೂ ನಿಸ್ಸಾಯಕವಾಗುತ್ತವೆ. ಇಲ್ಲಿ ಹೇಳ್ತಾ ಇರೋದು ಪರಸ್ತಸ್ಮಾತ್ ಭಾವೋನ್ಯೋ ಅವ್ಯಯೋಕ್ತ ವ್ಯಕ್ತಸ್ಥಾನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡ ವಸ್ತುಗಳನ್ನು ಮೀರಿದ್ದು ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಈ ಭೌತಿಕ ಜಗತ್ತು 4ನೇ ಒಂದು ಭಾಗವನ್ನ ಸೃಷ್ಟಿಯನ್ನ ಮಾಡಲಿಕ್ಕೆ ಬ್ರಹ್ಮನಿಗೆ ಕೊಟ್ಟಿರುವಂತದ್ದು. ಆ ಬ್ರಹ್ಮನ ಕೆಲಸವಾದಾಗ ಅದೆಲ್ಲ ಮುಳುಗಿ ಹೋಗುತ್ತೆ. ಆದ್ರೆ ಇನ್ನು 3 ಭಾಗ ಇದೆಯಲ್ಲ, 3 ಪಾಲಿದೆಯಲ್ಲ, ಅದು ಯಾವತ್ತೂ ಹಾಗೇ ಇರುತ್ತೆ. ಅಲ್ಲಿ ಸೂರ್ಯ ಚಂದ್ರರು ಏನು ಅಲ್ಲೇನು ಬೆಳಕು ಕೊಡ್ಬೇಕು ಅನ್ನೋದಿಲ್ಲ. ಭಗವಂತನ ಒಂದು ದೇಹದ ಒಂದು ಹೊರಗಡೆ ಹೊಮ್ಮುವಂತಹ ಬೆಳಕೆ ಸಾಕಾಗಿದೆ. ಅಲ್ಲಿ ಯಾವುದೇ ಪ್ರಳಯ ಇಲ್ಲ, ಯಾವುದೇ ರೀತಿಯಾದಂತಹ ಅವಘಡಗಳಿಲ್ಲ, ಅಪಘಾತಗಳಿಲ್ಲ. ಅಲ್ಲಿ ಚಿಂತೆಯಾಗಿ ಯಾವಾಗಲೂ ಇರುವಂತದ್ದು. ಎಲ್ಲ ಲೋಕಗಳು ಮುಳುಗಿ ಹೋದ್ರು ಈ ಆಧ್ಯಾತ್ಮಿಕ ಜಗತ್ತು 3 ಭಾಗ 3 ಪಾಲು ಏನಿದೆ ಅಲ್ಲಿ ಯಾವಾಗ್ಲೂ ಅದು ಎಲ್ಲ ಕಾಲದಲ್ಲೂ ಒಂದೇ ರೀತಿಯಲ್ಲಿ ಇರುತ್ತೆ. ಈ ರೀತಿ ಪ್ರಳಯಕ್ಕೆ ಅದೇನು ಹೋಗುವುದಿಲ್ಲ ಅಥವಾ ಮತ್ತೆ ಹುಟ್ಟುತ್ತೆ ಅನ್ನೋದಿಲ್ಲ, ಹಾಗೆ ಇರುತ್ತೆ. ಅಲ್ಲಿ ಹೋಗುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ಬೇಕು ಅಂತ ಭಗವಂತ ಹೇಳ್ತಿರೋದು. ಒಂದು ನಿಮಿಷ ಹೋಗ್ತಲ್ಲ. ಇಲ್ಲಿ ಕೆಳಗಿನ ಲೋಕಗಳು ಅತಳ ವಿತಳ ಸುತಳ ಪಾತಾಳಗಳು, ನಂತರ ಇಲ್ಲಿ ಇನ್ನು ಊರ್ಧ್ವ ಲೋಕಗಳು ವಿಷ್ಣು ಲೋಕ, ಇದನ್ನ ಮೇಲೆ ಹೋದ್ರೆ ಗೋಲೋಕ ಇದೆ. ಇನ್ನು ಇಲ್ಲಿ ನೋಡೋದಾದ್ರೆ ಅತಳ ವಿತಳ ಸುತಳ ಪಾತಾಳದಲ್ಲಿರುವಂತಹ ಲೋಕಗಳು, ಇದು
ಅಯೋಧ್ಯ ಧಾಮ, ಅದರ ಅಯೋಧ್ಯ ಧಾಮವನ್ನ ದಾಟಿದ ಮೇಲೆ ಗೋಲೋಕ. ಇಲ್ಲಿ ಹೋದಾಗ ನಾವು ಮತ್ತೆ ವಾಪಸ್ ಬರೋದಿಲ್ಲ. ಇದು ಗೋಲೋಕದ ಒಂದು ಚಾರ್ಟ್. ಇನ್ನ ಮುಂದಿನ ದಿನಗಳಲ್ಲಿ ಇದು ತುಂಬಾ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದು ಬರುತ್ತೆ. ಅಂದ್ರೆ ನಾವು ಇಲ್ಲಿ ಹೋದ್ರೂ ವಾಪಸ್ ಏನೋ ಬರೋದಿಲ್ಲ, ಅಯೋಧ್ಯೆಗೆ ರಾಮನ ಹತ್ರ ಹೋದ್ರು ಬರೋದಿಲ್ಲ. ನಂತರ ಇದು ಕೃಷ್ಣ ಗೋಲೋಕ ಇರುವಂತದ್ದು. ಇಲ್ಲಿ ಹೋದ್ರೆ ನಾವು ಮತ್ತೆ ವಾಪಸ್ ಯಾವತ್ತು ಬರೋದಿಲ್ಲ. ಭಗವಂತ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಾದ ಅನುಗ್ರಹವನ್ನ ಕೊಟ್ಟಿದ್ದಾನೆ ಮಾಡ್ಲಿಕ್ಕೆ. ನೀನು ಹೇಗೆ ನನ್ನನ್ನ ಪೂಜಿಸ್ತೀಯೋ ಆ ರೀತಿಯಲ್ಲಿ ನಿನಗೆ ನಾನು ಅನುಗ್ರಹವನ್ನ ಮಾಡ್ತೇನೆ ಅಂತ ಆ ರೀತಿಯಲ್ಲಿ ಭಗವಂತನನ್ನ ನಾವು ಸ್ಮರಿಸಬಹುದು. ಇಲ್ಲಿ ಮುಕುಂದ ಮಾಲಾ ಸ್ತೋತ್ರದಲ್ಲಿ ಕುಲಶೇಖರ್ ಅವರು ಏನ್ ಹೇಳ್ತಾರೆ, ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದೈವ ಮೇ ವಿಷಾತು ಮಾನಸ ರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿತ್ಸೆ ಕಂಠಾವರೋಧನ ವಿದಸ್ಮರಣಂ ಕುತಸ್ತೆ. ಅನುವಾದ: ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜ ಹಂಸವು ನಿನ್ನ ಪಾದಾರವಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆಯುಸಿರೆಳೆಯುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ಅವರು ಇದನ್ನ ತುಂಬಾ ಭಾವದಿಂದ ಹೇಳ್ಕೊಳ್ತಾ ಇದ್ದಾರೆ. ಈ ಒಂದು ಹಂಸಕ್ಕೆ ಒಂದು ದಂಟಿರುತ್ತಲ್ಲ, ಅದು ಲೋಟಸ್ ತಾವರೆಯ ಅದು ದಂಟು, ಅದನ್ನ ಹಗಿಲಿಕ್ಕೆ ಬಹಳ ಇಷ್ಟ. ಅದನ್ನೇನ್ ಬಾಯಲ್ಲಿ ಇಟ್ಕೊಂಡು ಅದು ಅಗಿತಾ ಇರತ್ತೆ, ಅದು ಅಷ್ಟು ಇಷ್ಟ ಪಡುತ್ತೆ ಅದನ್ನ. ಹಾಗೆ ನನ್ನ ಒಂದು ಪ್ರಾಣ ಅನ್ನುವಂಥದ್ದು ಮಾನಸ ರಾಜಹಂಸ ನಿನ್ನ ಪಾದಾರವಿಂದಗಳ ದಂಟನ್ನು ಸುತ್ತಕೊಂಡಿದೆ. ಹೇಗೆ ಆ ಒಂದು ಹಂಸ ಲೋಟಸ್ ಆ ದಂಟನ್ನ ಹೇಗೆ ಬಾಯಿಲಿಟ್ಕೊಂಡು ಅದು ತುಂಬಾ ಆಸೆಯಿಂದ ಜಿಗಿತಾ ಇದೆಯಲ್ಲ, ಹಾಗೆ ನಾನು ನಿನ್ನ ಪಾದಗಳನ್ನ ಸುತ್ತಕೊಂಡಿದ್ದೀನಿ. ನನ್ನನ್ನು ಈ ಕೂಡ್ಲೆ ನನ್ನನ್ನು ಸಾಯಿಸು. ಯಾಕೆ ಅಂತಂದ್ರೆ ಸಾಯುವಂತ ಸಂದರ್ಭದಲ್ಲಿ ರಾಮ ಅನ್ನಕ್ ಆಗದೆ ಇರಬಹುದು, ಕೃಷ್ಣ ಅನ್ನಕ್ ಆಗದೆ ಇರಬಹುದು. ಯಾಕೆ ಸಾಯುವಂತ ಸಂದರ್ಭದಲ್ಲಿ ನನ್ನ ಗಂಟಲು ಕಟ್ಟೋಗಿ ಆ ಗಂಟಲಲ್ಲಿ ಕಪ ಪಿತ್ತ ಎಲ್ಲವೂ ಆ ನಿನ್ನ ಒಂದು ನಾಮದ ಉಚ್ಚಾರಣೆಯನ್ನ ಮಾಡ್ಲಿಕ್ಕೆ ಆಗದೆ ಇರಬಹುದು. ಹಾಗಾಗಿ ನನಗೆ ಈಗದ ಅವಕಾಶ ಇದೆ, ಈಗಲೇ ನನ್ನನ್ನ ತಗೊಂಡ್ ಹೋಗ್ಬಿಡು ಅಂತ. ಆ ಸಮಯದಲ್ಲಿ ನನಗ್ ಸಾಧ್ಯ ಆಗದೆ ಇರೋದು ಅಂತ ಜನ್ಮ ನನಗ್ ಬೇಕಾಗಿಲ್ಲ ಅಂತ ಹೇಳಿ ಕುಲಶೇಖರ್ ಅವರು ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ವೇದೇಶು ಯತ್ನೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯತಿ ತತ್ಸರ್ವಮಿದಂ ವಿದಿತ್ವ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಧ್ಯಾಯನಗಳ ಯಜ್ಞಗಳ ಆಚರಣೆಗಳ ದಾನ ಮಾಡುವುದು ಮತ್ತು ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ತೆಗೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಟ್ಟ ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಮಾಡುತ್ತಾನೆ. ವೇದಾಧ್ಯಯನ ಮಾಡ್ತೀನಿ ಅನ್ನೋದಾದ್ರೆ ನಮಗೆ ಎಷ್ಟು ಆಯುಷ್ಯಿದೆ, ಆ ಪಾಂಡಿತ್ಯವನ್ನ ಮಾಡಿ ಭಗವಂತನನ್ನ ತಿಳ್ಕೊಳ್ಳೋದಿಕ್ಕೆ ನಾನು ಹೋಗ್ತೀನಿ ಅನ್ನೋದಾದ್ರೆ ಇದು ಸಾಧ್ಯವ ಈ ಜನ್ಮದಲ್ಲಿ? ನಮ್ಗೆ ಎಷ್ಟೊಂದು ಆಫೀಸು, ಸ್ಕೂಲು, ಇನ್ನೊಂದು ಸಂಸಾರ ಎಲ್ಲ ಇದೆ. ಅದ್ರ ಮಧ್ಯೆ ನಾನು ವೇದಾಧ್ಯಯನ ಮಾಡ್ತೀನಿ, ಅದರಲ್ಲೇ ಇರ್ತೀನಿ ನಾನು ಅಂತ ಮಾಡ್ಕೊಂಡಿದ್ರೆ ಅದು ಕಷ್ಟ ಆಗುತ್ತೆ. ಯಜ್ಞಗಳನ್ನ ಮಾಡ್ತೀನಿ ಅಂದ್ರೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಭಾರಿ ಆಗುತ್ತೆ. ದಾನ ಧರ್ಮ ಮಾಡೋದಕ್ಕೆ ಮೊದ್ಲೇ ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಮ್ಗೆ ಸಾಕಾಗಿಲ್ಲ ಅಂತ ಹೋಗ್ತಾ ಇದೀವಿ. ಇನ್ನು ಕೊಡೋದಿಲ್ಲಿಂದ ಬರುತ್ತೆ, ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳು. ಆಯ್ತು, ಏನೋ ಒಂದು ಮಾಡಿ ಅದರಿಂದ ಬರುವಂತಹ ಫಲಗಳನ್ನ ತೆಗೆದುಕೊಳ್ಬೇಕು ಅಂತ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ ಅದೆಲ್ಲ ಏನ್ ಮಾಡೋ ಅಗತ್ಯ ಏನಿಲ್ಲ. ನೀನ್ ಒಂದೇ ಕೆಲಸ ಮಾಡ್ಬೇಕು, ಅದು ಭಕ್ತಿ ಸೇವೆ ಮಾಡಿದ್ರೆ ಸಾಕು. ಅದು ಏನೆಲ್ಲ ಪಡಿಬೇಕು ಅಂತ ನೀನ್ ಅನ್ಕೊಂಡಿದ್ಯೋ ಅದೆಲ್ಲ ನಿನಗೆ ಒಂದರಿಂದಲೇ ಸಿಗುತ್ತೆ ಅಂತ ಭಗವಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇವತ್ತು 8 ಪ್ರಶ್ನೆಗಳಿಗೆ ಉತ್ತರವನ್ನ ನೋಡಿದ್ವಿ. ಸಾವಿನ ಸಮಯದಲ್ಲಿ ಕೃಷ್ಣನನ್ನ ಹೇಗೆ ನೆನ್ಪು ಮಾಡ್ಕೋಬೇಕು? ಸದಾ ಭಗವಂತನ ಒಂದು ಸ್ಮರಣೆಯಲ್ಲಿ ನಾವಿರ್ಬೇಕು. ಯೋಗ ಮಿಶ್ರಿತ ಭಕ್ತಿಯನ್ನ ನಾವ್ ಏನೇ ಕೆಲಸ ಮಾಡ್ತಾ ಇದ್ರು ಅದು ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ಇರ್ಬೇಕು. ನಂತರ ಶುದ್ಧ ಭಕ್ತಿಯಿಂದ ಕೃಷ್ಣನನ್ನ ಸೇವೆ ಮಾಡಬಹುದು. ಭಗವಂತನೊಬ್ಬನೇ ಅಂತ ಶರಣಾದ್ರೆ ಸಾಕು, ಅವನು ಎಲ್ಲವನ್ನು ನಮ್ಗೆ ಕರುಣಿಸ್ತಾನೆ. ಭೌತಿಕ ವಸ್ತು, ಪ್ರಾಪಂಚ, ಆಧ್ಯಾತ್ಮಿಕ ವಸ್ತುಗಳು ಇವೆಲ್ಲವನ್ನ ಬಿಟ್ಟು ನಾವು ಭಗವಂತನ ಕಡೆಗೆ ಹೋಗ್ಬೇಕು. ಶುದ್ಧ ಭಕ್ತಿಯಿಂದಲೇ ಪರಮೋತ್ತನನ್ನ ಸಾಧಿಸ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ನಾವು ಆ ಉನ್ನತವಾದ ಸ್ಥಾನವನ್ನ ಮಾಡ್ಕೋಬೇಕು. ಏನ್ ಮಾಡ್ಬೇಕು? ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಬೇಕು. ಹಾಗಾದ್ರೆ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನ ಒಮ್ಮೆ ನಾವು ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನನಗೇನು ಕೇಳಿಸ್ಲಿಲ್ಲ, ದಯವಿಟ್ಟು ಇನ್ನೊಮ್ಮೆ ಹೇಳ್ಬಿಡೋಣ. ನನಗ್ ಕೇಳಿಸ್ಲಿಲ್ಲಪ್ಪ. ಓಕೆ, ಜೋರಾಗಿ ಎಲ್ಲರೂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.